ಎಲ್ಲರಿಗೂ ಆದರಣೀಯ ವಂದನೆಗಳು. ಛಂದೋಬ್ರಹ್ಮ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಸ್ಮರಣಾರ್ಥ ಛಂದಸ್ಸು ಅಧ್ಯಯನ ಉಚಿತ ಅಂತರ್ಜಾಲ ತರಬೇತಿ ಆ ಪ್ರಯುಕ್ತ ಇಂದು ಆಯೋಜಿಸಿರುವ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಅವರ ಕೃತಿಗಳಲ್ಲಿರುವ ಸಾಹಿತ್ಯದ ಸೌಂದರ್ಯದ ವಿವೇಚನೆ ಆ ಕುರಿತಾಗಿ ಉಪನ್ಯಾಸವನ್ನು ನೀಡುವುದಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀ ಭಾಸ್ಕರ ರೈ ಕುಕ್ಕೊಳ್ಳಿ, ಕಾರ್ಯಾಧ್ಯಕ್ಷರು, ಯಕ್ಷಗಾನ ಮಂಗಳೂರು. ಸಾಹಿತ್ಯದ ವಲಯದಲ್ಲಿ, ಮಾಧ್ಯಮದ ಕ್ಷೇತ್ರದಲ್ಲಿ, ಯಕ್ಷಗಾನ ಸೇರಿದಂತೆ, ಕವಿಗೋಷ್ಠಿ ಸೇರಿದಂತೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡು ಪ್ರತಿಭಾವಂತರಾಗಿ ಮಹತ್ವದ ಸಾಧನೆಯನ್ನು ಮಾಡಿರುವವರು ಶ್ರೀ ಭಾಸ್ಕರ ರೈ ಕುಕ್ಕೊಳ್ಳಿಯವರು. ನನಗೂ ಕೂಡ ಬೆಳವಣಿಗೆಗೆ ಎಳವೆಯಿಂದಲೇ ತುಂಬ ಪ್ರೋತ್ಸಾಹವನ್ನು ನೀಡಿದವರು. ಯಕ್ಷಭಾರತಿ ಪುತ್ತೂರು ಯಕ್ಷಗಾನ ಸಂಘಟನೆಯ ಮೂಲಕ ಆಕಾಶವಾಣಿ ತಾಳಮದ್ದಳೆ, ದೂರದರ್ಶನದ ಕಾರ್ಯಕ್ರಮಗಳು, ದೆಹಲಿ, ಮುಂಬೈ, ಬೆಂಗಳೂರು ಮತ್ತು ಹೊರದೇಶಗಳಲ್ಲೂ ಹೀಗೆ ಸಂಘಟಕರಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ, ಕಾರ್ಯಕ್ರಮ ನಿರ್ವಾಹಕರಾಗಿ ಬೆಳೆದವರು. ಇವರಿಂದ ಇಂದು ನಮ್ಮ 2ನೇ ತಿಂಗಳ ಮೊದಲ ತರಗತಿಯಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡುತ್ತಿರುವುದು ನಮಗೆಲ್ಲ ಸಂತೋಷದ ವಿಷಯವಾಗಿದೆ. ಮಾತ್ರವಲ್ಲ, ಡಾಕ್ಟರ್ ನಾರಾಯಣ ಶೆಟ್ಟಿ ಅವರ ಸಾಧನೆಯ ಬಗ್ಗೆ ಮಹತ್ವದ ಅವಲೋಕನವಾಗಿ ಈ ಉಪನ್ಯಾಸ ಮೂಡಿಬರಲಿದೆ. ಈ ಸಂದರ್ಭದಲ್ಲಿ ಜ್ಞಾನಾಮೃತ ಮಂಗಳೂರು ಇದರ ಪರವಾಗಿ ಸನ್ಮಾನ್ಯ ಶ್ರೀ ಭಾಸ್ಕರ ರೈ ಕುಕ್ಕೊಳ್ಳಿ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಜ್ಞಾನಾಮೃತ ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ಲಿಂಗಪ್ಪ ಸೀತಾದೇವ್ ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಇವರ ಹತ್ರ ಸವಿನೆನಪಿನ ಕಾಣಿಕೆಯೊಂದಿಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳಿ. ಅಂಚೆ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಆಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ ಹಲವಾರು ಕಾವ್ಯ ಪ್ರವಚನ ಮತ್ತು ಭಾಷಣ ಮತ್ತು ಬರಹಗಾರರಾಗಿ ಲೇಖನಗಳನ್ನು ಹಲವು ಗ್ರಂಥಗಳಿಗೆ ನೀಡುತ್ತಾ ಬಂದಿರುವಂತಹ ಶ್ರೀಯುತರು. ಅಷ್ಟಲ್ಲದೆ ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಮತ್ತು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇವು ಎರಡೂ ಅಕಾಡೆಮಿಗಳ ಸದಸ್ಯರಾಗಿ, ಮಾತ್ರವಲ್ಲ ರಾಣಿ ಉಳ್ಳಾಲ ಹಬ್ಬಕ್ಕ ಸಮಿತಿಯ ಕಾರ್ಯದರ್ಶಿಯಾಗಿ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ. ಮಂಗಳೂರು ಪುರಭವನದಲ್ಲಿ ರಾಣಿ ಅಬ್ಬಕ್ಕಾದೇವಿಯ ಸ್ಮರಣಾರ್ಥವಾಗಿ ಯಕ್ಷಪ್ರಮೀಳ ಎನ್ನುವಂಥ ಸಮ್ಮೇಳನವನ್ನು ಕೂಡ ನಡೆಸಿದ್ದಾರೆ. ಹೀಗೆ ಇವರ ಸಾಧನೆಗಳು ಹಲವಾರು. ಈ ಸಂದರ್ಭದಲ್ಲಿ ಅವರು ನಮ್ಮ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡಿರುವುದು ಹಿರಿಮೆಯ ವಿಷಯವಾಗಿದೆ. ಇನ್ನೀಗ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಅವರ ಕೃತಿಗಳ ಕುರಿತಾಗಿ ಅವಲೋಕನದ ಉಪನ್ಯಾಸವನ್ನು ನೀಡಲಿದ್ದಾರೆ. ವಂದನೆ. ಅಭಿನವ ನಾಗವರ್ಮ, ಛಂದೋಬ್ರಹ್ಮ, ದಿವಂಗತ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಅವರ ಒಂದು ಸ್ಮರಣಾರ್ಥ ಸನ್ಮಿತ್ರರಾದಂತಹ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ ಅವರು ನಡೆಸ್ತಾ ಇರುವಂತಹ ಛಂದಸ್ಸು ಅಧ್ಯಯನದ ಈ ಉಚಿತ ಅಂತರ್ಜಾಲ ತರಗತಿಯಲ್ಲಿ ಆಸಕ್ತಿಯಿಂದ ಭಾಗವಹಿಸುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ. ವಿಶೇಷವಾಗಿ ಛಂದಸ್ಸು ಎನ್ನುವಂಥದ್ದು ಎಲ್ಲರನ್ನೂ ಸೆಳೆಯುವಂಥ ಒಂದು ವಿಭಾಗ ಅಲ್ಲ. ಹಾಗಾಗಿ ಅದರಲ್ಲಿ ಆಸಕ್ತಿ ವಹಿಸಿ ಬಂದವರು ಬಹಳ ಆಳವಾದ ಮತ್ತು ಗಂಭೀರವಾದ ಒಂದು ಅಧ್ಯಯನದಿಂದ ಅದರಲ್ಲಿ ತೊಡಗಿಕೊಳ್ತಾರೆ ಎನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಈ ದೃಷ್ಟಿಯಿಂದ ಛಂದಸ್ಸೇ ಕಷ್ಟ. ಅದರಲ್ಲಿ ಯಕ್ಷಗಾನದ ಛಂದಸ್ಸು ಅಂತ ಹೇಳಿದರೆ ಅದು ವಿಶೇಷವಾದಂಥ ಒಂದು ವಿಭಾಗ. ಎಲ್ಲರೂ ಅದರಲ್ಲಿ ಕೆಲಸ ಮಾಡಲಿಲ್ಲ. ಬಹುಶಃ ಯಕ್ಷಗಾನದ ಛಂದಸ್ಸಿನಲ್ಲಿ ಅತ್ಯಂತ ಅಧ್ಯಯನಶೀಲರಾಗಿ ಎಳವೆಯಿಂದಲೇ ಆ ಬಗ್ಗೆ ವಿಶೇಷವಾದಂಥ ಆಸ್ಥೆಯನ್ನು ವಹಿಸಿ ಇವತ್ತು ಎಲ್ಲರಿಗೂ ಕೂಡ ಮಾರ್ಗದರ್ಶಕ ಸ್ವರೂಪರಾದವರು ಛಂದೋಬ್ರಹ್ಮ ಡಾಕ್ಟರ್ ಎನ್ ನಾರಾಯಣ ಶೆಟ್ಟಿ ಅವರು. ಅವರ ರಚನೆಗಳಿರ್ಬೋದು, ಅವರ ಚಿಂತನೆಗಳಿರ್ಬೋದು, ಎಂತೆಂಥ ವಿದ್ವಾಂಸರಿಗೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬಹಳ ಕಷ್ಟ. ಕಬ್ಬಿಣದ ಕಡಲೆ ಅಂತ ನಾವು ಅದನ್ನು ಕರೆಯುವಂಥದ್ದು. ಆದರೆ ಕೆಲವು ಮಂದಿ ಆಸಕ್ತಿ ಹೊಂದಿದಂತಹ ವ್ಯಕ್ತಿಗಳು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಆ ಛಂದಸ್ಸನ್ನು ತಮ್ಮದನ್ನಾಗಿ ಮಾಡಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾರಾಯಣ ಶೆಟ್ಟರ ಒಂದು ವ್ಯಕ್ತಿತ್ವ ಮತ್ತು ಅವರ ಕೃತಿಗಳ ಒಂದು ಸೌಂದರ್ಯ
ಮತ್ತು ಅದರ ಒಂದಷ್ಟು ಕೂಲಂಕಷವಾದಂಥ ಅವಲೋಕನವನ್ನು ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ಅಭಿನವ ನಾಗವರ್ಮ ಅಂತ ಅವರನ್ನು ಕರೆಯೋದು. ನಾಗವರ್ಮ ಸುಮಾರು 9-10ನೇ ಶತಮಾನದಲ್ಲಿ ಛಂದಸ್ಶಾಸ್ತ್ರದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದವ. ಅವನ ಛಂದೋಬುಧಿ ಎನ್ನುವಂಥದ್ದು ಒಂದು ಶಾಸ್ತ್ರ ಗ್ರಂಥ. ಬಹುಶಃ ಯಕ್ಷಗಾನದಲ್ಲಿ ಅಂಥದ್ದನ್ನೇ ಮಾಡಿದ್ದರಿಂದ ನಾರಾಯಣ ಶೆಟ್ಟರಿಗೆ ಆ ಹೆಸರು ಬಂದಿದೆ ಎನ್ನುವುದು ಭಾಳ ಸುಸ್ಪಷ್ಟ. ಇವತ್ತು ನಾರಾಯಣ ಶೆಟ್ಟರು ನಮ್ಮ ನಡುವೆ ಇಲ್ಲ, ಆದರೆ ಅವರು ಮಾಡಿದ ಕೆಲಸಗಳು ಬಹುಶಃ ಯಾವತ್ತೂ ಕೂಡ ಅದು ಮರವೇ ಆಗುವಂಥದ್ದು ಖಂಡಿತ ಅಲ್ಲ. ಅವರು ಎನ್ ನಾರಾಯಣ ಶೆಟ್ಟರು, ನಂದಿಕೂರು ನಾರಾಯಣ ಶೆಟ್ಟರು ಅಂತ, ಅಚ್ಚಣ್ಣ ಶೆಟ್ಟಿ ಕಮಲಾಕ್ಷಿ ದಂಪತಿಯ ಮಗ. 1934ರಲ್ಲಿ ಅವರ ಜನನ. ಎಳವೆಯಲ್ಲಿಯೇ ಅವರಿಗೆ ಒಂದು ರೀತಿಯ ಸರಸ್ವತಿಯ ಒಂದು ಅನುಗ್ರಹ ಆಗಿದೆ ಅಂತ ನಾವು ಹೇಳ್ಬೋದು. ತೊಟ್ಟಿಲಿನಲ್ಲಿರುವಾಗಲೇ ಪೊಲ್ಯ ದೇಜು ಶೆಟ್ಟರು ಮತ್ತು ಸಂಗಡಿಗರು ಪುತ್ರಕಾಮೇಷ್ಟಿ ತಾಳಮದಲೆ ಮಾಡಿದ್ರಂತೆ. ಆ ತಾಳಮದಲೆ ಕೇಳಿಕೊಂಡೇ ಈ ಮಗು ಮಲಗಿದೆ. ಆಮೇಲೆ ಸುಮಾರು 5ನೇ ವಯಸ್ಸಿನಲ್ಲಿಯೇ ಈ ಜೈಮಿನಿ ಭಾರತದ ಒಂದು ಸಾಹಿತ್ಯ ಅವರ ಕಿವಿಗೆ ಬಿದ್ದದ್ದು. ಅವರ ತಾಯಿ ಕಮಲಾಕ್ಷಿಯವರು ಸ್ವತಃ ಗಮಕಿಯಾಗಿದ್ದರು, ಜೈಮಿನಿ ಭಾರತ ಓದ್ತಾ ಇದ್ದರು. ಹಾಗಾಗಿ ಜೈಮಿನಿ ಭಾರತದ ಟೀಕು ಸಹಿತ ಜೈಮಿನಿ ಭಾರತದ ಅಷ್ಟೂ ಪದ್ಯಗಳನ್ನು ಅವರು ತಮ್ಮ ಎಳವೆಯಲ್ಲಿ ಬಾಯ್ಪಾಠ ಮಾಡಿಕೊಂಡಿದ್ದರು. ಬಹುಶಃ ಅವರ ಪ್ರಸಂಗ ರಚನೆ ಇರ್ಬೋದು, ಇತರ ಸಾಹಿತ್ಯ ಕೃತಿಗಳಿರ್ಬೋದು, ಅದಕ್ಕೆ ಒಂದು ತಳಹದಿ ಅದೇ ಇರಬೇಕು ಅಂತ ನಾವು ಹೇಳ್ಬೋದು. 5ನೇ ಕ್ಲಾಸಿನಲ್ಲಿ 6ನೇ ಕ್ಲಾಸಿನಲ್ಲಿ ಅವರು ಇರುವಾಗ, ಅಂದರೆ ಸುಮಾರು 13ನೇ ವಯಸ್ಸಿನಲ್ಲಿ ಮೊದಲ ಪ್ರಸಂಗವನ್ನು ಅವರು ಬರೆದರು. ಅದು ಕಟೀಲು ಕ್ಷೇತ್ರ ಮಹಾತ್ಮ್ಯಂ. ಆ ವಯಸ್ಸಿನಲ್ಲಿ ಛಂದಸ್ಸು ಬಿಡಿ, ಒಂದು ಪದ್ಯದ ಒಂದು ರೂಪುರೇಷೆಯನ್ನು ಮಾಡಲಿಕ್ಕೂ ಕೂಡ ಕಷ್ಟ, ಎಲಿಮೆಂಟ್ರಿ ಶಾಲೆಯ ಅಧ್ಯಯನ ಸಂದರ್ಭ. ಆದರೆ ಭಾಳ ಆಶ್ಚರ್ಯ ಅಂತ ಹೇಳಿದರೆ, ಅವರು ಬರೆದಂತಹ ಸುಮಾರು 500 ಪದ್ಯಗಳ ಈ ಒಂದು ಕಟೀಲು ಕ್ಷೇತ್ರ ಮಹಾತ್ಮೆ ಎನ್ನುವಂಥದ್ದು ಇವತ್ತಿಗೂ ಕೂಡ ಅವರ ಆರಂಭದ ಸ್ವರೂಪದಲ್ಲಿ ಉಂಟು, ಅದು ಬದಲಾವಣೆ ಮಾಡಲಿಕ್ಕೆ ಹೋಗಲಿಲ್ಲ. ಅಂದರೆ ಎಂತಹ ವಿದ್ವತ್ತು ಎನ್ನುವುದು ನಮಗೆ ಅರ್ಥ ಆಗ್ತದೆ. ಆಮೇಲೆ ನಾರಾಯಣ ಶೆಟ್ಟರು ಕೆಲವಾರು ಕೃತಿಗಳನ್ನು ಕೊಟ್ಟರು. ಅವರು ವಿಚಿತ್ರ ತ್ರಿಪದಿ 1998ರಲ್ಲಿ ಪ್ರಕಟ ಮಾಡಿದರು. ಆಮೇಲೆ ಜಾಬಾಲಿ ನಂದಿನಿ ಎನ್ನುವ ಆ ಕಟೀಲು ಕ್ಷೇತ್ರ ಮಹಾತ್ಮದ್ದೇ ಒಂದು ವಿಭಾಗ, ಅದನ್ನು ಹವ್ಯಾಸಿ ಬೆಳಗ ಕದ್ರಿಯವರು ಅವರು ಪ್ರಕಟಿಸಿದ್ದಾರೆ. ಆಮೇಲೆ ಅಭಿನವ ನಾಗವರ್ಮ ಎನ್ನುವಂಥ ಅವರ ಕುರಿತಾದಂತಹ ಒಂದು ಗ್ರಂಥ, ಅದನ್ನು ತಾರಣತ ವರ್ಕಾಡಿಯವರು ಬರೆದಿದ್ದಾರೆ. ಛಂದೋ ಬ್ರಹ್ಮ ಎನ್ನುವಂಥ ಒಂದು ಕೃತಿ ನಮ್ಮ ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿ ಅವರು ಬರೆದಿದ್ದಾರೆ. ನಮ್ಮ ನಾರಾಯಣ ಶೆಟ್ಟರ ಬಹಳ ದೊಡ್ಡ ಕೊಡುಗೆ ಅಂತ ಹೇಳಿದರೆ ಅದು ಅನರ್ಘ್ಯ ಛಂದೋರತ್ನಗಳು ಕನ್ನಡದ್ದು. ಆಮೇಲೆ ಯಕ್ಷಗಾನ ಛಂದೋಬುಧಿ, ಇದು ಬಹುಶಃ ಸಾಹಿತ್ಯ ರಂಗದಲ್ಲಿ ಇವತ್ತಿಗೂ ಕೂಡ ದಾಖಲೆಯಾಗಿರುವಂಥದ್ದು. 2002ರಲ್ಲಿ ಅದರ ರಚನೆ ಆಗಿದೆ, ಮಹತ್ವದ ಗ್ರಂಥಗಳದು. ಇನ್ನು ನಾರಾಯಣ ಶೆಟ್ಟರ ಬರಹಗಳು, ಸುಮಾರು ಬರಹಗಳು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರು ಬರೆದದ್ದು ಉಂಟು. ಅವರ ಪ್ರಸಂಗಗಳು ಸುಮಾರು 17 ಪ್ರಸಂಗಗಳು ಇದ್ದಾವೆ. ಅದರಿಂದ 5 ಪ್ರಸಂಗಗಳನ್ನು ಒಟ್ಟು ಮಾಡಿ ಛಂದಸ್ವತಿ ಎನ್ನುವಂಥ ಒಂದು ಪ್ರಸಂಗ ಸಂಪುಟವನ್ನು ಪಟ್ಲ ಫೌಂಡೇಶನ್ ಅವರು 2018ರಲ್ಲಿ ಪ್ರಕಟ ಮಾಡಿದ್ದಾರೆ. ಆ ಬಗ್ಗೆ ನಾನು ಮತ್ತೆ ಹೇಳ್ತೇನೆ. ಅವರ ಕೊನೆಯ ಕೃತಿ ಅದು ದೀಕ್ಷಾ ಕಂಕಣ. ಕುರ್ಗಿ ವೆಂಕಟೇಶ್ವರ ಉಪಾಧ್ಯಾಯರಂಥ ವಿದ್ವಾಂಸರು ಮೆಚ್ಚಿದಂತಹ ಒಂದು ಕೃತಿ ಅದು. ಹೀಗೆ ಯಕ್ಷಗಾನ ಸಾಹಿತ್ಯದ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ನಮ್ಮ ನಾರಾಯಣ ಶೆಟ್ಟರು. ಅವರು ಆರಂಭದಲ್ಲಿ ಬರೆದಂತಹ ಈ ಒಂದು ಕಟೀಲು ಕ್ಷೇತ್ರ ಮಹಾತ್ಮೆ, ಅದರ ರಚನೆಯ ಒಂದು ಸಂದರ್ಭ ಕೂಡ ನಮಗೆ ನೆನಪಿಸಿಕೊಳ್ಳುವಂಥದ್ದು. ಅವರ ಅಧ್ಯಾಪಕರು ವಾಸುದೇವ ಭಟ್ರು ಎನ್ನುವರು ಅವರ 5ನೇ ಕ್ಲಾಸ್ನಲ್ಲಿ ಇದ್ದರೂ ಕಾಣ್ತದೆ. ಅವರನ್ನು ಕರ್ಕೊಂಡು ಕಟೀಲು ಕ್ಷೇತ್ರಕ್ಕೆ ಹೋಗ್ತಾರೆ. ಅಲ್ಲಿ ಈಗಿನ ಲಕ್ಷ್ಮೀನಾರಾಯಣ ಶರಣರ ಅಜ್ಜ ಲಕ್ಷ್ಮೀನಾರಾಯಣ ಶರಣರ ಇರ್ತಾರೆ. ಅವರಿಗೆ ಈ ಬಾಲಕನ ಪ್ರತಿಭೆಯನ್ನು ಪರಿಚಯ ಮಾಡ್ತಾರೆ ವಾಸುದೇವ ಭಟ್ರು. ಅವರು ಮಾತಾಡ್ತಾ ಇರುವ ಸಂದರ್ಭದಲ್ಲಿ 2 ದುಂಬಿಗಳು ಝೇಂಕರಿಸ್ತಾ ಅವರ ಸುತ್ತ ತಿರುಗಾಡಿರುವಂತೆ. ಆಮೇಲೆ ಅದು ಅದೃಶ್ಯವಾಗಿ ಹೋಯಿತು. ಇದನ್ನು ನೋಡಿದಂಥ ಆಸರಣ್ಣರು ತಾಯಿಯ ಅಭಯ ಆಗಿದೆ, ನೀನು ಪ್ರಸಂಗವನ್ನು ಖಂಡಿತ ಬರೀಬಹುದು ಅಂತ ಹೇಳಿ ಅವರಿಗೆ ಪ್ರಸಾದ ಕೊಡ್ತಾರೆ. ಆಮೇಲೆ ಕೆಲವೇ ದಿನಗಳಲ್ಲಿ ಅವರು ಈ ಕಟೀಲು ಕ್ಷೇತ್ರ ಮಹಾತ್ಮೆ ಪ್ರಸಂಗವನ್ನು ಬರೆದು ಮುಗಿಸ್ತಾರೆ. ಇವತ್ತಿಗೂ ಕೂಡ ಅದೊಂದು ದಾಖಲೆ. ಏನಂದರೆ ಕ್ಷೇತ್ರ ಮಹಾತ್ಮೆಗಳು ತುಂಬ ಬಂದಿವೆ, ಆದರೆ ಕ್ಷೇತ್ರ ಮಹಾತ್ಮೆಗಳ
ಒಂದು ಪರಂಪರೆಗೆ ಅಡಿಪಾಯ ಹಾಕಿಕೊಟ್ಟವರು ದಿವಂಗತ ನಾರಾಯಣ ಶೆಟ್ಟರು ಅಂತ ಖಂಡಿತ ಹೇಳ್ಬೋದು. ಆಮೇಲೆ ಈ ಕ್ಷೇತ್ರಮಂತ್ರಗಳ ಒಂದು ರಚನೆಗಳೆಲ್ಲ ಆಗಲಿಕ್ಕೆ ಪ್ರಾರಂಭ ಆದದ್ದು. ಸುಮಾರು 17 ಪ್ರಸಂಗಗಳು. ದುರದೃಷ್ಟಕ್ಕೆ ಏನಾಗಿದೆ ಅಂತ ಹೇಳಿದರೆ ಸುಮಾರು 13 ಪ್ರಸಂಗ ಕೂಡ ಲುಪ್ತವಾಗಿ ಹೋಗಿವೆ, ಅಂದರೆ ಕೈತಪ್ಪಿ ಹೋಗಿವೆ ಅವರದ್ದು. ಎಲ್ಲೋ ಒಂದು ಕಡೆ ಅವರ ಈ ಛಂದೋಮಿರ್ದಿಯೇ ಕೈತಪ್ಪಿ ಹೋದ ಪ್ರಕರಣ ಕೂಡ ಇದೆ. ಎಲ್ಲೋ ಒಂದು ಆಟದ ಸಂದರ್ಭದಲ್ಲಿ ಚಾದ ಅಂಗಡಿಯಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ಕೌಂಟ್ರಲ್ಲಿ ನಿಂತು ಕೂತು ಅಷ್ಟೊತ್ತಿಗೆ ಅವರ ಈ ಶಾಸ್ತ್ರಗ್ರಂಥವನ್ನು ಅವರು ತಗೊಂಡು ಹೋಗಿ ಅಲ್ಲಿ ಡ್ರವರ್ನಲ್ಲಿ ಇಟ್ಟು ಯಾವುದೋ ಕೆಲಸಕ್ಕೆ ಅವರು ಹೊರಗೆ ಹೋದವರು ಮರಳಿ ಬರುವಾಗ ಪುಸ್ತಕ ಇಲ್ಲ. ಪುಸ್ತಕ ಏನಾಯಿತು ಅಂತ ಕೇಳಿದರೆ ಅಂಗಡಿಯವ ಅದು ಏನೋ ಹಳೆಯ ಕಾಗದ ಅಂತ ಹೇಳಿ ಅದರಲ್ಲಿ ಗೋಳಿ ಬಜೆ ಕಟ್ಟಿ ಕೊಟ್ಟಿದ್ದಾನೆ. ಇಂಥದ್ದಾಗಿದೆ. ಆಮೇಲೆ ಪರಿಶ್ರಮ ವಹಿಸಿ ಮತ್ತೆ ನೆನಪಿಸಿಕೊಂಡು ಛಂದೋಮಿರ್ದಿ ರಚನೆ ಅವರು ಮಾಡಿದ್ದಾರೆ. ಅದು ಬೆಳಕಿಗೆ ಬರಲಿಕ್ಕೆ ಶತಾವಧಾನಿ ಆರ್ ಗಣೇಶ್ ಮುಂತಾದವರು ಪ್ರೇರಕರು. ಹಾಗೆ ಅವರ ಬಗ್ಗೆ ಯಕ್ಷಗಾನ ಛಂದಸ್ಸಿನ ಒಂದು ವಿಚಾರದಲ್ಲಿ ಅವರ ಆಳವಾದ ಪರಿಜ್ಞಾನ ಎಷ್ಟು ಎನ್ನುವುದನ್ನು ಕಬಿನಾಳೆ ವಸಂತ ಭಾರದ್ವಾಜರು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ. ಅಧ್ಯಾಪಕರಾಗಿ ಸುಮಾರು 3 ದಶಕಗಳವರೆಗೆ ಕೆಲಸ ಮಾಡಿದವರು ಡಾಕ್ಟರ್ ಶಿಮಂತೂರು ನಾರಾಯಣ ಶೆಟ್ಟರು. ಅವರು ನಂದಿಕೂರು ನಾರಾಯಣ ಶೆಟ್ಟರು ಶಿಮಂತೂರು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಆದಮೇಲೆ ಅವರು ಶಿಮಂತೂರು ನಾರಾಯಣ ಶೆಟ್ಟರಾದರು. ಬೇರೆ ಬೇರೆ ಕಾರಣಗಳಿಂದ ಆಡಳಿತದ ಜೊತೆಯಲ್ಲಿ ಸ್ವಲ್ಪ ವಿಷಮ ಬಂದು ಅವರು ವೃತ್ತಿಯನ್ನು ತ್ಯಜಿಸಬೇಕಾಯಿತು. ಅಷ್ಟು ಸರ್ವಿಸ್ ಮಾಡಿದರೂ ಕೂಡ ಅವರಿಗೆ ಪೆನ್ಷನ್ ಬಾರದಂಥ ಒಂದು ಸ್ಥಿತಿ ಆಯಿತು. ಇದೆಲ್ಲ ಅವರ ವೈಯಕ್ತಿಕವಾದ ನೋವಿನ ಸಂಗತಿಗಳು. ಅದನ್ನು ಆಪ್ತರ ಎದುರಿನಲ್ಲಿ ಕೆಲವು ಸಲ ಅವರು ಅಂದರೆ ಮುಚ್ಚುಮರೆ ಇಲ್ಲದೆ ಮಾತಾಡುವಂಥ ಒಂದು ವ್ಯಕ್ತಿ, ಹಾಗಾಗಿ ಹೇಳಿಕೊಂಡದ್ದು ಕೂಡ ಉಂಟು. ಏನಿದ್ರೂ ಕೂಡ ಇವತ್ತು ನಾರಾಯಣ ಶೆಟ್ಟರಿಗೆ ಹೆಸರು ಏನು ಅಂತ ಕೇಳಿದರೆ ಯಕ್ಷಗಾನ ಕ್ಷೇತ್ರಕ್ಕೆ ಅವರು ಮಾಡಿದ ಬಹಳ ದೊಡ್ಡ ಕೊಡುಗೆ. ಸಾಹಿತ್ಯದ ಎಷ್ಟೋ ದೊಡ್ಡ ವಿದ್ವಾಂಸರು ಕೂಡ ತಲೆಬಾಗಬಹುದಾದಂಥ ವಿದ್ವತ್ತಿನ ಕೃತಿಗಳನ್ನು ನಮ್ಮ ನಾರಾಯಣ ಶೆಟ್ಟರು ಕೊಟ್ಟವರು. ಈಗ ನನ್ನ ಜವಾಬ್ದಾರಿ ಇಲ್ಲಿ ಏನು ಅಂತ ಹೇಳಿದರೆ ಅವರ ಕೆಲವು ಪ್ರಸಂಗಗಳ ಒಂದು ಅವಲೋಕನವನ್ನು ಮಾಡುವಂಥದ್ದು. ಛಂದಸ್ಸಿನಲ್ಲಿ ಅವರು ಕಂಡುಕೊಂಡಂತಹ ಹೊಸತನ ಏನು ಮತ್ತು ಅವರು ಬರೆದಂತಹ ಹಾಡುಗಳ ಅಂದರೆ ಯಕ್ಷಗಾನದ ಪದ್ಯಗಳ ಒಂದು ಸೌಂದರ್ಯ ಏನು ಮತ್ತು ಅದು ಇತರರಿಗಿಂತ ಹೇಗೆ ಭಿನ್ನ ಎನ್ನುವುದನ್ನು ನಾವು ನೋಡೋಣ. ಸುಮಾರು ಪ್ರಸಂಗಗಳನ್ನು ಬರೆದಿದ್ದಾರೆ ಅಂತ ನಾನು ಆಗ ಹೇಳಿದೆ. ಬಹುಶಃ ಅದನ್ನು ಉಲ್ಲೇಖಿಸುವುದಿದ್ದರೆ ನಾರಾಯಣ ಶೆಟ್ಟರು ಪ್ರಪ್ರಥಮವಾಗಿ ಕಟೀಲು ಕ್ಷೇತ್ರ ಮಹಾತ್ಮೆ ಬರೆದರು. ಅದು ಸುಮಾರು 500 ಪದ್ಯಗಳ ಒಂದು ಪ್ರಸಂಗ. ಹಾಗೆ ಅವರ ಕೊನೆಯ ಪ್ರಸಂಗ ದೀಕ್ಷಾ ಕಂಕಣ, ಅದು ಕೂಡ ಸುಮಾರು 500 ಪದ್ಯಗಳ ಒಂದು ಪ್ರಸಂಗ. ಹಾಗಾಗಿ ಇದೆರಡು ದಡಗಳು. ಅದರ ನಡುವೆ ಸುಮಾರು 10-16 ಪ್ರಸಂಗಗಳು, ಅದೆಲ್ಲವೂ ಕೂಡ 300 ಪದ್ಯಗಳ ಇತಿಮಿತಿಯಲ್ಲಿರುವಂಥದ್ದು. ಆದರೆ ವಿಭಿನ್ನ ವಸ್ತುಗಳನ್ನು ಆಯ್ದುಕೊಂಡವರು ಬರೆದರು. ಬರೇ ಪುರಾಣದ ಕಡೆಗೇ ನೆಚ್ಚಿಕೊಂಡು ನಾರಾಯಣ ಶೆಟ್ಟರು ಪ್ರಸಂಗ ರಚನೆ ಮಾಡಿದ್ದಲ್ಲ, ಆಧುನಿಕತೆಗೂ ಕೂಡ ಅವರು ತೆರೆದುಕೊಂಡಿದ್ದರು. ಈಗ ಕೆಲವು ಜನಜಾಗೃತಿಯ ಪ್ರಸಂಗಗಳೆಲ್ಲ ಬರ್ತವೆ ನೋಡಿ, ಬಹುಶಃ ಅದಕ್ಕೆಲ್ಲ ಪ್ರೇರಣೆ ನಾರಾಯಣ ಶೆಟ್ಟರು ಅಂತ ನಾವು ಹೇಳ್ಬೋದು. ಉದಾಹರಣೆಗೆ ಅವರು SLC ವಿದ್ಯಾರ್ಥಿಯಾಗಿದ್ದಾಗ ಗೋವಾ ದುರಂತ ಎನ್ನುವಂಥ ಒಂದು ಪ್ರಸಂಗವನ್ನು ಅವರು ಬರೆದಿದ್ರಂತೆ. ಈಗ ಅದು ಸಿಗುವುದಿಲ್ಲ ನಮಗೆ. ಆಮೇಲೆ ಖಂಡದ ಪುಣಿತ ಕಾಳಗ ಎನ್ನುವಂಥ ಒಂದು ಪ್ರಸಂಗ ಬರೆದರು. ಅದು ಕನ್ನಡ ಪದ್ಯ ಬರೆದಿದ್ದಾರೆ, ತುಳು ಪದ್ಯ ಬರೆದಿದ್ದಾರೆ ಗೊತ್ತಿಲ್ಲ. ಹಾಗಂತೂ ಅದು ತುಳುವಿಗೆ ಸಂಬಂಧಪಟ್ಟಂತಹ ಒಂದು ತುಳು ಭಾಷೆಯ ಕಥೆಗೆ ಸಂಬಂಧಪಟ್ಟಂತಹ ಒಂದು ಪ್ರಸಂಗ. ಇನ್ನು ಅಧ್ಯಾಪಕರಾದ ಮೇಲೆ ಕೂಡ ಅವರು ಈ ಪ್ರಸಂಗ ರಚನೆಯನ್ನು ಮುಂದುವರಿಸಿಕೊಂಡು ಹೋದರು. ರಾಣಾ ಪ್ರತಾಪ ಸಿಂಹ ಐತಿಹಾಸಿಕ ಪ್ರಸಂಗಗಳು, ಸಾಮ್ರಾಟ ಅಶೋಕ, ಆಮೇಲೆ ಶ್ರೀಕೃಷ್ಣ ದೇವರಾಯ. ಬಹುಶಃ ಇದೆಲ್ಲ ಈಗ ನಮಗೆ ಇರ್ತಿದ್ದರೆ ಭಾಳ ದೊಡ್ಡ ಪ್ರಸಂಗದ ಕೊಡುಗೆಗಳಾಗ್ತಾಯಿದ್ವು. ಅಂದರೆ ಜನ ಏನಾಗಿದ್ದಾರೆ ಅಂತ ಹೇಳಿದರೆ ಆಧುನಿಕ ಪ್ರಸಂಗಗಳು ಒಂದು ಕಡೆ, ಆಮೇಲೆ ಇನ್ನೊಂದು ಕಡೆ ಪುರಾಣ ಪ್ರಸಂಗಗಳು, ಅದರ ಮಧ್ಯೆ ಐತಿಹಾಸಿಕ ಘಟನೆಗಳಿಗೆ ಸಂಬಂಧಪಟ್ಟಂಥ ಪ್ರಸಂಗಗಳು ಅದು ಜನರಿಗೆ ಬೇಕಿತ್ತು. ನಾರಾಯಣ ಶೆಟ್ಟರು ಅಂತ ವಿದ್ವಾಂಸರು ರಚನೆ ಮಾಡಿದಂಥ ಗ್ರಂಥಗಳು ಇರ್ತಿದ್ದರೆ ಬಹುಶಃ ಇವತ್ತು ಆ ಪ್ರದರ್ಶನಗಳನ್ನು ಕೂಡ ಕಾಣುವಂಥ ಅವಕಾಶ ಯಕ್ಷರಸಿಕರಿಗೆ ಇರ್ತಿತ್ತೋ ಏನೋ. ಇನ್ನು ಇಂಗ್ಲೀಷ್ನಲ್ಲಿಯೂ ಕೂಡ ನಾರಾಯಣ ಶೆಟ್ಟರು ಬರೀಲಿಕ್ಕೆ ಹೋಗಿದ್ದಾರೆ. ಮಾಗದ ವಧೆ ಅವರು ಟ್ರೈನಿಂಗ್ ವಿದ್ಯಾರ್ಥಿಯಾಗಿರುವಾಗ ಬರೆದಂಥ ಒಂದು ಪ್ರಸಂಗ ಅಂತೆ, ಅದು ಇಂಗ್ಲೀಷ್ನಲ್ಲಿ ಅವರು ಬರೆದರು. ಅಂದರೆ ಕನ್ನಡ, ಇಂಗ್ಲೀಷ್, ಹಾಗೆ ತುಳು, ಸಂಸ್ಕೃತ ಇತ್ಯಾದಿ ಭಾಷೆಗಳ ಒಂದು ಪ್ರಭುತ್ವ ಅವರಿಗೆ ಇತ್ತು ಎನ್ನುವುದು ಗೊತ್ತಾಗ್ತದೆ. ಆಮೇಲೆ ಕರ್ನಾಟಕ ಮೇಳ ಉಚ್ಚರಾಯ ಸ್ಥಿತಿಯಲ್ಲಿರುವಂಥ ಹೊತ್ತಿನಲ್ಲಿ ನಾರಾಯಣ ಶೆಟ್ಟರು ವರ್ಷ ಪ್ರಸಂಗ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರ ಸೊರ್ಕುದ ಸಿರಿಗಂಡೆ ಇರ್ಬೋದು, ಬಿರ್ದುದ ಭೈರವರು ಇರ್ಬೋದು, ರಾಜಮುದ್ರಿಕಾ ಇರ್ಬೋದು, ಇದೆಲ್ಲ ಕರ್ನಾಟಕ ಮೇಳದವರು
ಭಾಳ ದೊಡ್ಡ ಪ್ರೇಕ್ಷಕರನ್ನು ತಲುಪಿದ್ದಾರೆ ಅದರಲ್ಲಿ. ಅಂದರೆ ಆಗಿನ ಕಲಾವಿದರು ಕೂಡ ಆಗಿದ್ದರು. ನಾರಂಬಾಡಿ ಸುಬ್ಬಯ್ಯ ಶೆಟ್ಟರು ಇರ್ಬೋದು, ಅಳಿಕೆ ರಾಮೈರಿಗಳಿರ್ಬೋದು, ಬೊಳಾರ ನಾರಾಯಣ ಶೆಟ್ಟರು ಇರ್ಬೋದು, ದಾಮೋದರ ಮಣ್ಣೆಚ್ಚರ ಪದ್ಯ ಇರ್ಬೋದು. ಇವರೆಲ್ಲರೂ ಕೂಡ ಆ ಕಲಾವಿದರು ಅತ್ಯುನ್ನತ ಮಟ್ಟದಲ್ಲಿ ಅವರ ಪ್ರಸಂಗಗಳನ್ನು ಆಡ್ತಾಯಿದ್ರು. ಹಾಗಾಗಿ ಇವತ್ತಿಗೂ ಕೂಡ ಹಳಬರು ನೆನೆಸಿಕೊಳ್ತಾರೆ ಆ ಕಾಲದ ನಾರಾಯಣ ಶೆಟ್ಟರ ಪ್ರಸಂಗಗಳು ಹೇಗೆ ಬಂದಿವೆ ಅಂತ. ಸೊರಕುದ ಸಿರಿಗೆಂಡೆಯಲ್ಲಿ ಕೋಳಿಯೂರು ರಾಮಚಂದ್ರರ ಒಂದು ಗಿಂಡೆ ಅದು ಅದ್ಭುತ ಆಗಿತ್ತು ಅಂತ ಹೇಳ್ತಾರೆ. ಬಿರುದುದ ಭೈರವರಲ್ಲಿ ಹಾಗೆ, ಅದರಲ್ಲಿ ಅಳಿಕೆಯವರದ್ದು ಬೊಳಾರದ್ದು ಪಾತ್ರಗಳು ಭಾಳ ಪ್ರಸಿದ್ಧವಾದದ್ದು. ಇದನ್ನು ನಮಗೆ ನೋಡುವಂಥ ಯೋಗ ಇರಲಿಲ್ಲ, ಆದರೆ ನೋಡಿದವರು ಮೆಚ್ಚಿಕೊಳ್ತಾ ಇದ್ದದನ್ನು ನಾವು ತಿಳಿಬೋದು. ಅವರ ಕೊನೆಯ ಪ್ರಸಂಗ ನಾನಾಗ ಹೇಳಿದೆ ದೀಕ್ಷಾ ಕಂಕಣ. ಈ ದೀಕ್ಷಾ ಕಂಕಣ ಅದು ಕಡುಗಲಿ ಕುಮಾರರಾಮನ ಚರಿತ್ರೆ. ಅದು ಪೆರಡೂರು ಮೇಳದವರು ಅದನ್ನು ಆಡ್ತಾಯಿದ್ರು. ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರು ಅದಕ್ಕೆ ಕಾರಣ. ಭಾಳ ಅದ್ಭುತವಾಗಿ ಅದನ್ನು ಮಾಡ್ತಾಯಿದ್ರು. ಕೊರ್ಗಿ ವೆಂಕಟೇಶ ಉಪಾಧ್ಯಾಯರು ಅದನ್ನು ಬಹಳ ವಿದ್ವತ್ಪೂರ್ಣವಾದಂತಹ ಒಂದು ಪ್ರಸಂಗ ಅಂತ ಅವರು ಒಪ್ಪಿಕೊಂಡಿದ್ದಾರೆ. ಅವರು ಮೇಲೆ ಮೇಲೆ ಅದನ್ನು ಅವಲೋಕನ ಕೂಡ ಮಾಡಿದ್ದಾರೆ. ಅದು ಸುಮಾರು 500 ಪದ್ಯಗಳನ್ನು ಹೊಂದಿರುವಂಥ ಒಂದು ಖಂಡಕಾವ್ಯ ಅಂತ ಹೇಳ್ಬೋದು. ಹೀಗೆ ನಾರಾಯಣ ಶೆಟ್ಟರ ಯಾವ ಕೃತಿಗಳನ್ನು ತಗೊಂಡ್ರೂ ಕೂಡ ಅದರಲ್ಲಿ ಯಾವುದೇ ಲೋಪದೋಷಗಳನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಕ್ಷರದ ವ್ಯತ್ಯಾಸ ಆಗಲಿ, ಛಂದಸ್ಸಿನಲ್ಲಿ ಲುಪ್ತತೆ ಆಗಲಿ, ಅಥವಾ ಭಾಷೆಯಲ್ಲಿ ಏನಾದರೂ ಒಂದು ಋಣಾಂಶ ಆಗಲಿ, ಇದು ಯಾವುದನ್ನು ಕೂಡ ನಾರಾಯಣ ಶೆಟ್ಟರ ಒಂದು ಕೃತಿಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಯಾವುದೇ ಬರಹ ಕೂಡ ಹಾಗೆ ಅದು ಅಷ್ಟು ಕರಾರುವಾಕ್ಕಾಗಿ ಇರ್ತಾಯಿತ್ತು. ಉಚ್ಚಾರ ಕೂಡ ಹಾಗೆ ಕನ್ನಡದ ಎಷ್ಟೆಷ್ಟೋ ದೊಡ್ಡ ಪಂಡಿತರುಗಳು ಕೂಡ ನಾರಾಯಣ ಶೆಟ್ಟರ ಎದುರಿನಲ್ಲಿ ಮಾತಾಡಲಿಕ್ಕೆ ಹೆದರ್ತಾಯಿದ್ರು. ಯಾಕಂದರೆ ಅವರ ಭಾಷಾ ಪ್ರಭುತ್ವ ಅಷ್ಟೇ, ಛಂದಸ್ಸು, ಸಾಹಿತ್ಯ, ಅಲಂಕಾರ ಇದರ ಬಗ್ಗೆ ಒಂದು ಖಚಿತವಾದಂತಹ ಒಂದು ಜ್ಞಾನ ಅವರಿಗಿತ್ತು. ಇದಿಷ್ಟು ನಾರಾಯಣ ಶೆಟ್ಟರ ವ್ಯಕ್ತಿತ್ವದ ಮತ್ತು ಬರವಣಿಗೆಯ ವಿಷಯದ ಬಗ್ಗೆ ನಾನು ಹೇಳಿದೆ. ಈಗ ಅವರ ಪ್ರಸಂಗ ಕೃತಿಗಳ ಒಂದು ಸೌಂದರ್ಯ ಮತ್ತು ಅದರ ಒಂದು ಸಂಕ್ಷಿಪ್ತವಾದಂಥ ಪರಿಚಯವನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಡಾಕ್ಟರ್ ದಿನಕರ ಎಸ್ ಪಚ್ಚನಾಡಿಯವರು ಇದರ ಬಗ್ಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ವ್ಯಾಖ್ಯಾನ ಕೊಟ್ಟಿದ್ದಾರೆ ಮತ್ತು ಕೃತಿಗಳ ರಚನೆಯನ್ನು ಮಾಡಿದ್ದಾರೆ. ಛಂದಸ್ವತಿ ಗ್ರಂಥದಲ್ಲಿ ಅವರ ಆರಂಭದ ಮುನ್ನುಡಿಯಲ್ಲಿ ಅವರು ಈ ವಿಷಯಗಳನ್ನೆಲ್ಲ ಹೇಳಿ, ಹಾಗಾಗಿ ಸಾಂದರ್ಭಿಕವಾಗಿ ಅಂಥದ್ದನ್ನೆಲ್ಲ ಸ್ವಲ್ಪ ಉಲ್ಲೇಖ ಮಾಡ್ತಾ ನಾನು ಅವರ ಪ್ರಸಂಗದ ಪರಿಚಯವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ನಾನು ಬಹುಶಃ ಪ್ರಸ್ತಾಪ ಮಾಡಿದಂತಹ ಕಟೀಲು ಕ್ಷೇತ್ರ ಮಹಾತ್ಮೆ ಆ ಪ್ರಸಂಗದಿಂದಲೇ ನಾವು ಆರಂಭ ಮಾಡೋಣ. ಕಟೀಲು ಕ್ಷೇತ್ರ ಮಹಾತ್ಮೆಯ ಒಂದು ನಾಂದಿ ಸಾಹಿತ್ಯ ಭಾಳ ವಿಶಿಷ್ಟವಾದದ್ದು. ಬಹುಶಃ ಅದನ್ನು ನೋಡಿದರೆ ನಿಮಗೆ ಅರ್ಥ ಆದೀತು. ಅದರಲ್ಲಿ ನಾಂದಿ ಸಾಹಿತ್ಯದ ಒಂದು ಹಾಡಿದೆ ನೋಡಿ. ಬೇಡೆನ ಕನಕ ಗಿರಿಜಾಬಾಲ ಚಿತ್ತಾಭ್ರ ಮರೀಚಿಯಂ ನೀಡರುಣ ರವಿನೀ ಯಶೋಮತಿ ಪ್ರದೀಪನಾಗಿ ನೀ ಕಾಪಾಡು ಸದಾ ನಂದಿನಿ ರಜಾಕ್ಷ ಶೀಶ ಕ್ರಮದಿ ಸಂದು ನಾಡೆ ತಾನೇ ಕೃತಿ ಮಂದಾರವು ಬಾಡದೊಪ್ಪಿ ಸೌಗಂಧಿಕ ಮೋದ ಸಂಜೀವವೆನೆ ನಿತ್ಯಂ ನಾಡ ಭಕ್ತ ರಕ್ಷೆಯಾಗಿ ಕೂಡಿ ಹೃನ್ಮಂದಿರವ ಸಾರ್ದು ಮೋಡಿಯಂ ಚಂಡಾಂಶು ಶೋಭಾ ತ್ರಿಪದಿ ಮಂತ್ರವಾಣಿಯಾಗಿ ಮೆರೆಯಲೆಂದು ಹರಸಲೆಮ್ಮನು. ಇದು ನಾಂದಿ ಪದ್ಯ. ಅದರ ವಿವರಣೆಯ ಒಂದು ರೀತಿಗೆ ನಾವು ಹೋಗೋದಿದ್ರೆ, ಬೇಡೆನ ಕನಕ ಗಿರಿಜಾಬಾಲ ಎನ್ನುವ ಆ ಒಂದು ಶಬ್ದಕ್ಕೆ ಕಾಡಿನಲ್ಲಿ ಕುರಿ ಮೇಯಿಸುವವ ಅಂದರೆ ತೀರಾ ಅಪ್ರಬುದ್ಧನಾದವ ಅಂತ ಲೆಕ್ಕ. ಅಂತಹವನ ಚಿತ್ತಾಭ್ರದಲ್ಲಿ ಮರೀಚಿ ಅಂದರೆ ಪ್ರಭೆಯನ್ನು ನೀಡು ಅಂತ ಒಂದು ಪ್ರಾರ್ಥನೆ. ಈ ಅರುಣರವಿಯೇ ನನ್ನ ಯಶೋಮತಿಯ ಪ್ರದೀಪನಾಗಿ ನೀ ಕಾಪಾಡು. ಓ ಸದಾನಂದಿ ಸ್ವರೂಪನಾದ ದೇವ ನೀರಜಾಕ್ಷ ಶೀಶ ಕ್ರಮದಿ ಸಂದು ಅಂದರೆ ಯೋಗ್ಯ ರೀತಿಯಲ್ಲಿ ಸ್ಥಾನವನ್ನು ಪಡೆದು ಈ ಕೃತಿಮಂದಾರವು ಬಾಡದೆ ಸೌಗಂಧಿಕ ಅಂದರೆ ಬಹಳ ಪರಿಮಳಯುಕ್ತವಾದ ಮತ್ತು ಮೋದದಿಂದ ಕೂಡಿ ಸಂಜೀವಿನಿಯಂತೆ ನಿತ್ಯ ನಾಡಭಕ್ತರ ರಕ್ಷೆಯಾಗಿ ಅವರ ಹೃನ್ಮಂದಿರಗಳನ್ನು ಸೇರಿ ಚಮತ್ಕಾರದ ರೀತಿಯಲ್ಲಿ ಪ್ರಖರ ತೇಜಸ್ಸಿನಿಂದ ಕೂಡಿದ ಗಾಯತ್ರಿ ಮಂತ್ರದ ವಾಣಿಯಂತೆ
ಸದಾ ಮೆರೆಯುತ್ತಿರಲಿ ಎಂದು ನಮ್ಮನ್ನು ಹರಸು. ಇದು ಒಂದು ರೀತಿಯಲ್ಲಿ ನಾಂದಿ ಶ್ಲೋಕದ ರೀತಿಯಲ್ಲಿ ಇರುವಂಥದ್ದು. ಆದರೆ ಇದರಲ್ಲಿ ಮತ್ತು ನಮಗೆ ಅದರ ಆಳವಾದಂಥ ಧ್ವನಿ ಏನು ಎನ್ನುವುದನ್ನು ನಾವು ನೋಡಿದರೆ ಅದರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡಬೇಕಾಗ್ತದೆ. ನೋಡಿ, ಇಲ್ಲಿ ಕನಕಗಿರಿ ಅಂತ ಹೇಳಿದರೆ ನಂದಿನಿ ನದಿಯ ಉಗಮ ಸ್ಥಳ. ಜಾಬಾಲಿ ಅದರಲ್ಲಿ ಪ್ರಮುಖವಾದ ಪಾತ್ರ, ಅದು ಜಾಬಾಲಿ ಮುನಿ. ಆಮೇಲೆ ಭ್ರಮರಿ ಅಂದರೆ ಉಗ್ರ ಭ್ರಾಮರಿ ರೂಪ ತಾಳಿದಂತಹ ಶ್ರೀದೇವಿ. ಇನ್ನು ಅರುಣ, ಒಂದು ಅರುಣ ಸೂರ್ಯರ ಅರುಣೋದಯ ಆಗುವಂಥದ್ದು, ಆದರೆ ಇಲ್ಲಿ ಅರುಣಾಸುರ. ಯಶೋಮತಿ ಅದು ಅರುಣಾಸುರನ ಪತ್ನಿಯ ಹೆಸರು. ಆಮೇಲೆ ನಂದಿನಿ, ಆ ನದಿಯಾಗಿ ಹರಿಯುವಂತಹ ಕಾಮಧೇನುವಿನ ಪುತ್ರಿ. ಶಕ್ರ ದೇವೇಂದ್ರ. ಸೌಗಂಧಿಕ ಅಂದರೆ ಯಶೋಮತಿಯ ಸಖಿ ಅವಳು. ಜೀವ ಬೃಹಸ್ಪತಿಯ ಹೆಸರು ಒಂದುಂಟು. ಇನ್ನು ಚಂಡ ಅಂತ ಬಂದಿದೆ, ಅದು ಅರುಣಾಸುರನ ಮಂತ್ರಿ ಹೆಸರು ಕೂಡ. ತ್ರಿಪದಿ ಮಂತ್ರ, 3 ಪಾದಗಳ ಮಂತ್ರ ಯಾವುದು ಅಂತ ಕೇಳಿದರೆ ಅದು ಗಾಯತ್ರಿ ಮಂತ್ರ. ಹೀಗೆ ಕತೆಗೆ ಸಂಬಂಧಪಟ್ಟ ಹಾಗೆ ಪಾತ್ರಗಳ ಹೆಸರು ಬರುವಂತೆ ಸ್ಥಳನಾಮವೂ ಸೇರಿದಂತೆ ರಚಿಸಿದ ಈ ಪದ್ಯ ಕಟೀಲು ಕ್ಷೇತ್ರ ಮಹಾತ್ಮೆಯ ಪ್ರಸಂಗದಲ್ಲಿ ಬಹಳ ಪ್ರಮುಖವಾದ ನಾಂದಿ ಪದ್ಯ. ಹೊಸತಾದ ರುದ್ರವಾರ್ಧಿಕ ಅಂದರೆ ಇಮ್ಮಡಿ ರುದ್ರ ಎನ್ನುವ ಅಂಶಗಣ ಘಟಿತ ಷಟ್ಪದದಲ್ಲಿ ಹೊಸ ಆಶಯವನ್ನು ಇಲ್ಲಿ ನಾರಾಯಣ ಶೆಟ್ಟರು ಬಿಂಬಿಸಿದ್ದಾರೆ. ಇನ್ನು ಅವರ ಕಂದ ಪದ್ಯದ ರಚನೆಯನ್ನು ನಾವು ನೋಡುತ್ತಿದ್ದರೆ ಯಕ್ಷಗಾನ ಚಂದೋಬುದಿಯಲ್ಲಿ ಅದಕ್ಕೆ ಉದಾಹರಣೆಗಳು ಸಿಗ್ತವೆ. ಉದಾಹರಣೆಗೆ ನೋಡಿ, ಸರಸತಿಗಿದು ಮುಕುಟದ ಗರಿ. ಮುಕುಟದ ಗರಿಯೂ ಆಗ್ತದೆ, ಮುಕುಟದ ಅಗರಿ. ಸರಸಾಬ್ದಿ ಶ್ರೇಣಿ ಮಥನ ಬಲಿಪನಗಸ್ತ್ಯಂ ಸುರ ಸೌರಭ ದಾಮೋದರ ಶಿರೋನ್ನತದ ಕಲೆಯ ಶೇಷಗಿರಿ ಮೇರು ನಗಂ. ಇಲ್ಲಿ ಏನು ವಿಶೇಷ ಅಂತ ಹೇಳಿದರೆ, ಯಕ್ಷಗಾನ ಕಲೆಯ ಹಿರಿಮೆಯನ್ನು ಸಾರುವಂತಹ ಒಂದು ಕಂದ ಪದ್ಯ ಇದು. ಇಲ್ಲಿ ಶ್ಲೇಷೆಯಾಗಿ ಯಕ್ಷಗಾನದ ಪ್ರಸಿದ್ಧ ಭಾಗವತರಾದಂತಹ ಅಗರಿಯವರ ಹೆಸರು ಬರ್ತದೆ. ಮುಕುಟದ ಅಗರಿ ಅಂದರೆ ಅಗರಿ ಶ್ರೀನಿವಾಸ ಭಾಗವತರು ಅಂತ. ಇನ್ನು ಬಲಿಪನ ಅಗಸ್ತ್ಯಂ ಅಂತ ಉಂಟು ನೋಡಿ, ಅದು ಬಲಿಪರದ್ದು, ಹಿರಿಯ ನಾರಾಯಣ ಭಾಗವತರದ್ದು. ಮತ್ತು ದಾಮೋದರ ಅಂತ ಬರ್ತದೆ, ಅದು ದಾಮೋದರ ಮಂಡೆಚ್ಚ ಭಾಗವತರದ್ದು. ಇನ್ನು ಕೊನೆಗೆ ಶೇಷಗಿರಿ ಅಂತ ಬಂದಿದೆ, ಅದು ಬಡಗಿನ ಪ್ರಸಿದ್ಧ ಭಾಗವತರು, ಶೇಷಗಿರಿ ಭಾಗವತರು. ಮತ್ತು ಅಲ್ಲೊಂದು ಶ್ರೇಣಿ ಅಂತ ಬಂದಿದೆ ನೋಡಿ, ಸರಸಾಬ್ದಿ ಶ್ರೇಣಿ, ಅದು ಶ್ರೇಣಿಯ ಅವರ ಬಗ್ಗೆ ಉಲ್ಲೇಖ. ಶ್ರೇಣಿ ಗೋಪಾಲಕೃಷ್ಣ ಭಟ್ರು, ಯಕ್ಷಗಾನದ ಭೀಷ್ಮ. ಹೀಗೆ 5 ಮಂದಿ ಮೇರು ಕಲಾವಿದರನ್ನು ಒಂದು ಕಂದ ಪದ್ಯದಲ್ಲಿ ತಂದಂತಹ ಒಂದು ಚಾತುರ್ಪು ಅಂದರೆ ಚಾತುರ್ಯ, ಅದು ನಮ್ಮ ನಾರಾಯಣ ಶೆಟ್ಟರಲ್ಲಿ ಕಾಣಬಹುದು. ಇನ್ನೊಂದು ಕಟೀಲು ಕ್ಷೇತ್ರ ಮಹಾತ್ಮೆ ಪ್ರಸಂಗದಲ್ಲಿ ಶಬ್ದಾಲಂಕಾರದ ಒಂದು ವಿಭಾಗವನ್ನು ನಾವು ನೋಡ್ಬೋದು. ಅದು ವೃತ್ಯನುಪ್ರಾಸಕ್ಕೆ ಉದಾಹರಣೆಯಾಗಿರುವಂಥದ್ದು. ಅದರ ಬಗ್ಗೆ ನೋಡೋಣ ನಾವು. ಮಾತೆ ಸುರನುತೆ ಹರಿಪ್ರೀತೆ ವಿಖ್ಯಾತೆ ಜಗದಾತೆ ನಗಜಾತೆ ತವಜಾತೆ ಎಂದಾತುರದೊಳ್ಳೋತು ಪೊರೆಯಾತಕಿ ಕಾತರದ ಯಾತನೆ ಪ್ರಣೀತ ಮನದೀ ತನುಜಯಂ ಘಾತಿಸದರಿಪ್ಪು ಪಳವಾತಿನ ವ್ರಾತಗಳ್ ನೀತಿ ಎನ್ನುವ ಗುಣಾತೀತ ಜಲಜಾತ ಸಂಜಾತಾದಿ ಮಾತೆ ನಾ ಸೋತೆ ಸುಖದಾತೆ ಸುರವ್ರಾತೆನುತೆ ಪೊರೆಯೆಂದಳು. ಇದೊಂದು ಆಲಂಕಾರಿಕವಾದ ವೃತ್ಯನುಪ್ರಾಸಕ್ಕೆ ಉದಾಹರಣೆ. ಇದೇ ಅಲಂಕಾರಕ್ಕೆ ಇದೇ ಪ್ರಸಂಗದಿಂದ ಇನ್ನೊಂದು ಉದಾಹರಣೆಯನ್ನು ನಾವು ಕೊಡಬಹುದು. ಅದು ತೋರಮಾಣಿಕ ಬಣ್ಣ ಚಾರು ಹರಿಣದ ಕಣ್ಣ ಭೂರಿ ಅಂಚೆಯ ದಿನ್ನ ಸಾರವೆನಿಸುವ ಗಮನ ಶ್ರೀರಮಣಿಯಳ ಹೊನ್ನ ಮೀರಿ ದೂರಿನ ವರ್ಣ ಚೆಲು ಕರ್ಣದಿಂದ ತನ್ನ ತಾರುಣ್ಯದಸ್ತ್ರಮಂ ಮಸೆಯುತ್ತ ಲೆಸೆಯುತ್ತ ವಾರಣನ ನಡೆಯಂದವತಿ ಮಂದಗತಿಯಿಂದ ತೋರಿದಳು ಮೀರಿದಳು ನಾರಿಯಳು ದಾರಿಯಳು ಸೌರಭದೊಳಂಬಿಕೆಯಳು. ಈ ಪದ್ಯದ ಉತ್ತರಾರ್ಥದಲ್ಲಿ 3 ಪಾದಗಳನ್ನು ಕೂಡ ವಿಭಿನ್ನ ರೀತಿಯ ಒಂದು ಶಬ್ದಾಲಂಕಾರದಿಂದ ಜೋಡಿಸಿದ್ದಾರೆ. ನಾರಾಯಣ ಶೆಟ್ಟರ ಬಿರ್ದದ ಭೈರವರು ಈ ಪ್ರಸಂಗದಲ್ಲಿ ಕಾರ್ಕಳದ ಭೈರವರಸ ಯುದ್ಧದಲ್ಲಿ ಸೋತು ಆಮೇಲೆ ಮರೆಮಾಚಿ ಅನಂತಶಯನ ದೇವಾಲಯದೊಳಗೆ ಬಂದು ಬೇಡುವಂಥ ಒಂದು ಪ್ರಾರ್ಥನಾ ಪದ್ಯ ಇದೆ. ಇದರಲ್ಲಿ ಒಂದು ವಿಶಿಷ್ಟತೆಯನ್ನು ನಾವು ಗುರುತಿಸ್ಬೋದು. ಆ ಪದ್ಯವನ್ನು ನೋಡೋಣ.
ಪೊರೆಯನ್ನ ಶ್ರೀರಮಾ ವಾಮಾಂಗ ಸುರವಿನುತ ಕರುಣದಿಂದೇಳು ಕರಿವರದ ನೀ ಮೊಗತೋರು ಹೊರಗಿ ನಾಗನ ಮೇಲ್ ವಿರಾಜಿಪೆ ದಯವ ತೊರೆದರೆಂತು ಸುಪ್ರೇಮದಿಂದ ದುರಿತವಾರಣನೆ ಶುಭಕರ ಕಾಯೋ ಶರಣನಂ ಅರಿವಿಮುಕ್ತಿಗೆ ಪಥವ ತೋರು ಭೈರವ ಕುಲದ ಸಿರಿಗೆ ಮುದಿಗಾಲೆಯಿದೆ ಸಂದ ಗುಣ ಗಣವರ್ಣ ನಾಮ ಸರ್ವಸ್ವ ನಿನಗೆ. ನೋಡಿ, ಪಕ್ಕನೆ ಇದು ಅರ್ಥ ಆಗಲಿಕ್ಕಿಲ್ಲ. ಇಲ್ಲಿ ಮುದಿಗಾಲ ಇದೆ ಸಂದ ಗುಣಗಣ ವರ್ಣನಾಮ ಅಂತ ಒಂದು ಬಂದಿದೆ. ಅಂದರೆ ಅದು ಕವಿಯ ನಿಗೂಢ ರಹಸ್ಯದ ಸೂಚನೆ. ಅದು ಮುದಿಗಾಲ ಇದೆ ಸಂದ ಅಂತ ಹೇಳಿದರೆ, ಮುದಿ ಅಂತ ಹೇಳಿದರೆ ವೃದ್ಧಾಪ್ಯ, ವಾರ್ಧಿಕ. ಗಾಲ ಇದೆ ಅಂದರೆ ಕಾಲ ಇದೆ, ಪಾದದಿ ನಡೆಯೇ. ಸಂದ ಪಾದಾದಿಯ ಗಣವನ್ನು ಬಿಟ್ಟು ಮುಂದೆ ಬರುವ ಪ್ರತಿಗಣಗಳ ಆದ್ಯಕ್ಷರದು. ಈ ಶಬ್ದದ ತಾತ್ಪರ್ಯದ ಹಾಗೆ ವಾರ್ಧಿಕ ಪದ್ಯದಲ್ಲಿ ನಾವು ಓದುತ್ತಾ ಸಾಗುವಾಗ ಪಾದಗಳ ಸಂದಿನಲ್ಲಿ ಗುಣ ಗಣ ವರ್ಣ ಅಂದರೆ 3 + 8 + 4 ಒಟ್ಟಿಗೆ 15 ಅಕ್ಷರಗಳ ನಾಮಸರ್ವಸ್ವ ನಿನಗಿದೆ ಅಂತ ಹೇಳಿದಾಗ ಆಗ್ತದೆ. ಇದು ಗೂಢಾರ್ಥದಲ್ಲಿ ಏನು ಬರ್ತದೆ ಅಂತ ಹೇಳಿದರೆ, ಶ್ರೀ ವಾಸುದೇವ ಮೊಗರಾಯರ ಪ್ರೇರಕ ಶಕ್ತಿ ಎನ್ನುವ ವಾಕ್ಯವನ್ನು ನಾವು ಇಲ್ಲಿ ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತದೆ. ವಾಸುದೇವ ಮೊಗರಾಯರು ಅಂತ ಹೇಳಿದರೆ ಅವರು ಕಟೀಲ್ನಲ್ಲಿ ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದವರು, ನಮ್ಮ ನಾರಾಯಣ ಶೆಟ್ಟಿಗೆ ಬಹಳ ಆಪ್ತರು. ಅವರಿಗೆ ಒಂದು ರೀತಿಯಲ್ಲಿ ಪ್ರೇರಕ ಶಕ್ತಿಯವರು. ಹಾಗಾಗಿ ಅದನ್ನು ಕೂಡ ಆ ಪದ್ಯದಲ್ಲಿ ಬರುವ ಹಾಗೆ ಅವರು ಮಾಡಿದ್ದಾರೆ. ಅದನ್ನು ತುಂಬ ಅರ್ಥ ಮಾಡಿ ನಾವು ಓದಿದರೆ ಮಾತ್ರ ನಮ್ಗೆ ಗೊತ್ತಾಗುವಂಥದ್ದು. ಇನ್ನು ಪ್ರಾರ್ಥನೆಯ ಅರ್ಥ ಏನು ಅಂತ ಕೇಳಿದರೆ, ಮೊದಲೈದು ಪಾದಗಳ ಅರ್ಥ ಅಭಿಧಾರ್ಥದಂತೆ ಭಾಳ ಸರಳವಾಗಿರುವಂಥದ್ದು. ಕೊನೆಯಲ್ಲಿರುವ ಪಾದದ ಒಂದು ಪದಾರ್ಥವನ್ನು ನಾವು ಕಲ್ಪಿಸುವುದಿದ್ದರೆ, ಗುಣ ಅಂತ ಹೇಳಿದರೆ ಸಂಪತ್ತು ಅಂತಲೇ ಹೇಳ್ಬೋದು. ಗುಣ ಒಂದು ಸಂಪತ್ತೇ ನಮಗೆ. ಗಣ ಅಂದರೆ ಅದೊಂದು ರಾಶಿ, ಒಂದು ಗುಂಪು. ವರ್ಣ ಅಂದರೆ ಹೊಳೆಯುವಂಥದ್ದು. ನಾಮ ಅಂದರೆ ಹೆಸರು. ಇದೆಲ್ಲವೂ ಕೂಡ ಸಂಪತ್ತಿಗೆ ಒಡತಿಯಾದಂಥ ಲಕ್ಷ್ಮೀದೇವಿಯ ಹೊಳಪೇರಿರುವ ಶ್ರೀಧರ, ಶ್ರೀಧವ, ಶ್ರೀನಾಥ, ಶ್ರೀಪತಿ, ಶ್ರೀಶ, ಮಾಧವ ಇತ್ಯಾದಿ ಎಲ್ಲದರಲ್ಲೂ ಶ್ರೀ ಉಂಟು. ಅಥವಾ ಬೆಳಕಿಗೆ ಬಂದಿರುವಂಥ ನಾಮಗಳಲ್ಲೇ ಸರ್ವಸ್ವವೂ ಕೂಡ ಅಡಗಿರುವ ದೇವನೇ ಭೈರವ ಕುಲದ ಕೊನೆಗಾಲ ಬಂದಿದೆ, ಭೈರವ ಕುಲದ ಸಿರಿಗೆ ಕೊನೆಗಾಲ ಬಂದಿದೆ ದೇವರೇ. ಹಾಗಾಗಿ ಸಂಪತ್ತನ್ನು ಕೊಡು. ಇಲ್ಲಿ ಸಂಪತ್ತು ಅಂದರೆ ಏನಂದರೆ ಯಶಸ್ಸು, ಗೆಲ್ಲುವಂತೆ ಮಾಡು ಅಂತ ಆ ಭಾವನೆಯನ್ನು ಇಟ್ಟುಕೊಂಡು ಭೈರವನ ಬಾಯಿಯಿಂದ ಈ ಪ್ರಾರ್ಥನಾ ಪದ್ಯವನ್ನು ಹಾಡಿಸಿದ್ದಾರೆ ಅವರು. ಯಕ್ಷಗಾನದ ಛಂದಸ್ಸಿನಲ್ಲಿ ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡಿದವರು ನಾರಾಯಣ ಶೆಟ್ಟರು. ಅವರ ಭ್ರಮರ ಝೇಂಕಾರ ವೃತ್ತಕ್ಕೆ ಒಂದು ಉದಾಹರಣೆಯನ್ನು ನಾವು ಕೊಡ್ಬೋದು. ದೀಕ್ಷಾ ಕಂಕಣ ಪ್ರಸಂಗದ ನಾಂದಿ ಪದ್ಯ. ಶೈಲಜಾವರ ಹರಂ ಸರ್ವ ಸಂಪದಕರಂ ನೀಲಕಂಧರ ಮಹಾಕಾಲ ಶೂಲಪಾಣಿಯೇ ಶಿವಂ ಕಾಲ ಕಾಲ ನಭವಂ ಭಕ್ತ ರಕ್ಷತಿ ಸತೀಲೋಲ ಫಾಲಲೋಚನನೆ ಭಕ್ತಾಂತರಂಗದಿ ಸದಾ ಬಾಲಭಾಸ್ಕರನ ಪೆಂಪಿಂದಂ ಪಾಲಿಸೈ ಮತಿ ಎಳತ್ತೂರು ಶಂಕರ ಶಿರೋಮಾಲ ಚಿನ್ಮಯ ಚಿದಾನಂದಂ. ನೋಡಿ, ವಿಕೃತಿ ಛಂದಸ್ಸಿಗೆ ಸೇರಿದಂಥ 23 ಅಕ್ಷರಗಳ ಅಜ್ಞಾತ ವರ್ಣವೃತ್ತ ಆಗಿ ಇದು ಪಡಿಮೂಡಿದೆ. ಇದನ್ನು ನಾವು ಭ್ರಮರ ಝೇಂಕಾರ ವೃತ್ತ ಅಂತ ಹೇಳಿ ಶೆಟ್ಟರ ನಾಮಕರಣದಿಂದ ನಾವು ತಿಳ್ಕೊಳ್ಬೋದು. ಈ ಪದ್ಯದಲ್ಲಿರುವಂಥ ವಿವಿಧ ತಾಳಗತಿಯ ಒಂದು ಝೇಂಕಾರ ಅದನ್ನು ನಾವು ಪಟ್ಟಿ ಮಾಡೋದಿದ್ರೆ, ಒಂದನೇದಾಗಿ ಈ ವೃತ್ತದೊಳಗೆ 2 ಸಾಂಗತ್ಯ ಹಾಗೂ 2 ಕಾಂಬೋಧಿ ಜಂಪೆಯ ಪದ್ಯ ಕಾಣ್ತದೆ. ಅಲ್ಲದೆ ಶುದ್ಧ ಮಿಶ್ರ ಜಂಪೆ ತಾಳದ ಗತಿಯೂ ಕೂಡ ಇದರಲ್ಲಿ ಉಂಟು. ಇನ್ನು ಪ್ರತಿ ಪಾದದಲ್ಲಿ ರುದ್ರಗತಿ ಇದೆ, ಅಂದರೆ 5 ರುದ್ರ ಮತ್ತು 1 ಗುರು. ಇನ್ನು ಮೂರನೇದಾಗಿ ತಿಶ್ರಾಟ ಅಂದರೆ ಗುಪ್ತ ತಾಳದ ದಶಮಾತ್ರಾವರ್ತಕ್ಕೆ ಇದು ಹೊಂದುವಂಥದ್ದು. ಇನ್ನೊಂದು, ಇದರ ಪ್ರತಿ ಪಾದದಲ್ಲಿ 10 ಬ್ರಹ್ಮಗಣ ಇದ್ದು ಬ್ರಹ್ಮಲಯವನ್ನು ಕೂಡ ಇದು ಹೊಂದಿದೆ. ಇನ್ನು ಕೊನೆಯದಾಗಿ ವರ್ಣವೃತ್ತವಾಗಿ ಇದರ ಪ್ರಸ್ತಾರವನ್ನು ರಂ ನಗಂ ರಣಗರಂ ನಂ ಗಗಂ ಗವದಿರಲ್ ರಂಜಿಕುಂ ಭ್ರಮರ ಝೇಂಕಾರಂ ಅದು ಅದರ ಒಂದು ಸೂತ್ರ, ಹೀಗೆ ರಕ್ಷಿಸಬಹುದು. ಇನ್ನು ನಾರಾಯಣ ಶೆಟ್ಟರ ನಿಗೂಢ ಚಿತ್ರ ಮತ್ತು ಶ್ಲೇಷಾಲಂಕಾರದ ಪದ್ಯಗಳ ಕಡೆಗೆ ನಾವು ಹೋಗುವುದಿದ್ದರೆ,
ಒಂದು 7 ಪದ್ಯಗಳ ಉದಾಹರಣೆಯನ್ನು ನಾವಿಲ್ಲಿ ಕೊಡಬೇಕಾಗ್ತದೆ. ಅದರಲ್ಲಿ ಮೊದಲ ಮತ್ತು ಕೊನೆಯ ಅಕ್ಷರಗಳನ್ನು ಜೋಡಿಸಿದಾಗ ಅವರ ಹೆಸರೇ ಬರ್ತದೆ. ಶಿಮಂತೂರು ನಾರಾಯಣ ಶೆಟ್ಟಿ ಕವಿ ಕೃತ ಎನ್ನುವಂಥ ಒಂದು ವಾಕ್ಯ ಅಲ್ಲಿ ಉತ್ಪತ್ತಿ ಆಗ್ತದೆ. ಅದು ಸ್ವಲ್ಪ ಸ್ವಾರಸ್ಯವಾಗಿ ಕೂಡ ಉಂಟು. ಅದನ್ನು ಕಂಡುಹಿಡಿಯುವುದಕ್ಕೆ ನಮಗೆ ಒಂದು 2 ಸಲ ಓದಿಕೊಂಡು ಬರಬೇಕಾಗ್ತದೆ. ನಾನಿಲ್ಲಿ ಓದ್ತೇನೆ. ಶಿಯಿಂದ ಪ್ರಾರಂಭ ಆಗ್ತದೆ ಅವರ ಮೊದಲ ಹೆಸರಿನ ಶಿಮಂತೂರು ಎನ್ನುವ ಒಂದು ಇದು. ಈ ಹಾಡಿನ ಅಂದರೆ ಈ ಪಾದದ ಮೊದಲನೇ ಮತ್ತು ಕೊನೆಯ 2 ಅಕ್ಷರಗಳನ್ನು ಮಾತ್ರ ನಾವು ತಗೊಳ್ಬೇಕು. ಶಿವನುಲುಮೆಯಿಂದೆಮ್ಮ ಮುಂದಿನ ಹಲವು ಮಾರಣ ಹೋಮವಾ ಭೈರವರಿಗುಳಿಯದು ತುಳು ಚರಿತ್ರೆಯೊಳವರ ನಾಮಂ. ಮೇಲೆ ಶಿ ಉಂಟು, ಇಲ್ಲಿ ಮಂ ಉಂಟು. ಶಿಮಂತೂರ ಶಿಮಂ ಆಯ್ತಲ್ಲಿ. ಇನ್ನು ನಂತರದ್ದು ಪ್ರಾರಂಭ ಆಗುವುದು ತೂ ಎನ್ನುವ ಅಕ್ಷರದಿಂದ. ತೂದ ತೂಬರ ನಿವಧುರಂಧರ ನಾದ ಪನೆಯನ ಲೊಯ್ದಿ ಮಾನಿಲ ನಾದರದಿ ಲಿಖಿತವನ್ನು ಕೊಡೆ ಸಭೆ ಗೋಧಿಸಿದಿರು. ಅಲ್ಲಿ ರೂ ಬಂತು. ಶಿಮಂ ತೂರ ಐತೀಗ. ಆಮೇಲೆ 3ನೇ ಪಾದ ನಾದಿಂದ ಪ್ರಾರಂಭ ಆಗ್ತದೆ. ನಾವು ಬಹೆವು ಸಹಾಯ ಹಸ್ತವ ನೀವೇ ವೆಂದಿಹ ನಾಯಿಕ ನೆನಲ ಭೂವರಗೆ ಮಾನಿಲ ನುಡಿದ ಮಣಿದಿ ವಿಚಾರ. ರಾ ಬಂತಲ್ಲಿ. ಹಾಗಿದ್ರೆ ನಾ ಸುರಿಗೆ ಬಂದಿದೆ, ಈಗ ರಾ ಬಂತು. ಶಿಮಂತೂರಾಯಿತು, ಈಗ ನಾರಾ ಬಂತಿಲ್ಲಿ. ಇನ್ನು 4ನೆಯ ಪಾದ ನೋಡಿ, ಯಾದಿಂದ ಪ್ರಾರಂಭ ಆಗ್ತದೆ. ಯಮನೆ ಬಂದಂತಿರುವ ಸೇನೆಯು ಕ್ರಮಿಸೆ ದಾರಿಯ ಕಡಿಸಿರುವ ವಿಕ್ರಮಿ ಹೊಸಂಗಡಿ ಎರಸ ತೋರುತ್ತಲೆಮಗೆ ಕರುಣ. ಅಲ್ಲಿ ನಾ ಅಂತ್ಯಾಕ್ಷರ. ಮೇಲೆ ನಾ ಬಂದಿದೆ, ಆಮೇಲೆ ಇಲ್ಲಿ ರಾ ಬಂದಿದೆ. ಹಾಗಾಗಿ ನಾರ ಅಲ್ಲಿ ಬಂತು. ಅಲ್ಲಿ ಯಾ ಬಂದಿದೆ, ಇಲ್ಲಿ ನಾ ಬಂತು, ಯಣ ಬಂತು. ನಾರಾಯಣ ಆಯ್ತು ಅಲ್ಲಿಗೆ. 5ನೆಯ ಒಂದು ಚರಣ ನೋಡಿ, ಸೇಯಿಂದ ಪ್ರಾರಂಭ ಆಗ್ತದೆ. ಸೆಣಸೆ ಬಹೆ ತ್ರಿಸ್ರ ಹಸ್ರ ಬಲದೊಡ ನೆನುತ ಸೂರಾಲರಸ ತೆರಳಿದ ಕ್ಷಣದೊಳೆನ್ನನು ರಾಯಗರು ಹೆಂದೆನುತ ಲಟ್ಟಿ. ಟೀ ಬಂತಲ್ಲಿ ಶೆಟ್ಟಿ ಆಯಿತು. ಶಿಮಂತೂರು ನಾರಾಯಣ ಶೆಟ್ಟಿ ಆಯಿತು. ಇನ್ನು ಕಾಂಬೋದಿ ಜಂಪೆಯಲ್ಲಿ ಒಂದು ಹಾಡು, ಅದನ್ನು ಮುಂದುವರೆದು ಹೇಳ್ತಾರೆ. ಕಲಹದಿ ಬಾಳಿಂದ ಗೆಲವೆಂತೂ ಸಾಧ್ಯವೇ ಬಳುಕಿ ಸ್ನೇಹದಲ್ಲಿ ಒಲವನಾಶ್ರಯಿಸೆ ನಮ್ಮುಳಿವೆಂದು ಮಂತ್ರಿ ತನ್ನೊಳಗೆಂದ ನುರಿತ ಮೇಧಾವಿ. ಅಲ್ಲಿ ವಿ ಬಂತು, ಅಲ್ಲಿ ಕಾ ಬಂದಿದೆ, ಕವಿ ಅಂತ ಆಯಿತು. ಇನ್ನು ಕೊನೆಯ ಒಂದು ಚರಣ, ಅದು ಸೌರಾಷ್ಟ್ರ ತ್ರಿವಿಡೆಯಲ್ಲಿರುವಂಥದ್ದು. ಕೃದಿಂದ ಪ್ರಾರಂಭ ಆಗ್ತದೆ. ಕೃತ ಸಹಾಯಗಳೆಂಬವರಿಗೆ ಹಿತದಿ ಭೂಪತಿಯಪ್ಪ ನರಿಗಳ ಕ್ಷಿತಿಗೆ ತಿಳುಹುತ ಬರೆದೆ ಬಹ ಸಮ್ಮತಿಯ ಕೊಡುತ್ತಾ. ಅಲ್ಲಿ ತಾ ಬಂತು. ಮೇಲೆ ಕೃ, ಇಲ್ಲಿ ತಾ, ಕೃತ. ಶಿಮಂತೂರು ನಾರಾಯಣ ಶೆಟ್ಟಿ ಕವಿ ಕೃತ. ಎಷ್ಟು ಚೆನ್ನಾಗಿ ಅಲ್ಲಿ ಅವರು ಹೆಣೆದಿದ್ದಾರೆ ನೋಡಿ. ಅದನ್ನು ಕೂಲಂಕಷವಾಗಿ ಓದಿದರೆ ನಮಗೆ ತಿಳಿಲಿಕ್ಕೆ ಸಾಧ್ಯ ಉಂಟು. ಪೂರ್ವ ಸೂಚನೆ ಬೇಕಾಗ್ತದೆ. ಇದನ್ನೇ ನಮಗೆ ತಿಳಿಯುವುದಕ್ಕೆ ಇನ್ನೊಂದು ಪದ್ಯ ಅವರು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಅದರ ಸೂತ್ರ ಅದು, ಹೇಗೆ ನಾವು ಅದನ್ನು ತಗೊಳ್ಬೋದು ಅಂಥೇಳಿ ಅರ್ಥ ಮಾಡಿಕೊಳ್ಬೋದು ಎನ್ನುವುದಕ್ಕೆ. ಮಧುಮಾಧವಿಯಕದಲ್ಲಿ ಒಂದು ಹಾಡಿದೆ. 7-5 ತಾಳದ ಗತಿ ದೊರೆಯೇ ತಾಳು ಪದದ ಮೊನೆ ಕೊನೆ ಎಕ್ಕರಿಯೇ ಮೇಲೆ ಮಲೆಯಲಿಪ್ಪ ನರಸ ಬಂದಪನು ನಾಳೆ ಗೆದ್ದರೆ ನಾವೇ ಸೋತಂತೆ ಹದನು. ಇದರ ಮೇಲ್ನೋಟದ ಅರ್ಥ ಏನು ಅಂತ ಹೇಳಿದರೆ, ಮೇಲೆ ಮಲೆಯಲಿಪ್ಪ ಅಂದರೆ ಮಲೆನಾಡು ಪ್ರದೇಶದ ಇಕ್ಕೇರಿಯ ವೆಂಕಟಪ್ಪ ನಾಯಕ ಅಂತ ಅವನ ಉಲ್ಲೇಖ. ಅರಸನು ಯುದ್ಧಕ್ಕಾಗಿ ಬರುವುದರಿಂದ ನಾಳೆ ಅವನ ಗೆದ್ದರೆ ನಾವೇ ಸೋತಂತಾಗುತ್ತೇವೆ. ಇದರಿಂದಾಗಿ 7 ಅಂದರೆ ಎದ್ದು ನಿಲ್ಲು, 5 ಅಂದರೆ ಹೊರಡು ಎಂಬ ತಾಳಲಾರದ ಗತಿ ನಮಗೆ ಬರ್ತದೆ. ಹಾಗಾಗಿ ದೊರೆಯೇ ತಾಳು. ಅರಸನಾದ ಚಿಕ್ಕರಾಯನಿಗೆ ಬಾಲಿಸದ ಪ್ರಾಯ, ಆದ್ದರಿಂದ ಎಳಸು ಅಂತ ಅರ್ಥ. ನಿನಗೆ ಪದದ, ಇಲ್ಲಿ ಪದ ಅಂದರೆ ಹೇಳಿದರೆ ಪದವಿ ಅಂತ ಅರ್ಥ. ಮೊನೆ ಅಂದರೆ ಆದಿ, ಕೊನೆ ಅಂದರೆ ಅಂತ್ಯ. ಮೊನೆ ಅಂದರೆ ತುದಿಯದು, ಇದು ಅಂತ್ಯ. ಅಕ್ಕರ ಅಕ್ಷರ ಒಂದು, ಇನ್ನೊಂದು ಅಕ್ಕರೆ ಅಂದರೆ ಅದು ಒಲವು ಅಥವಾ ಒಳ ವಿಚಾರ ಅಂತಲೂ ಆಗ್ತದೆ. ಇದರ ಒಳ ವಿಚಾರ ನಿನಗೆ ತಿಳಿದಿಲ್ಲ ಅಂತ ಹೇಳಿ ಮಂತ್ರಿಯಾದ ನಾರಣಪ್ಪಯ್ಯನು
ವಿವೇಚನೆಯನ್ನು ಹೇಳುವಂಥದ್ದು ಅರಸನಿಗೆ. ಇದು ಅದರ ನೇರವಾದ ಅರ್ಥ. ಇನ್ನು ಅದರ ಶ್ಲೇಷಾರ್ಥ ಏನು ಅಂತ ನಾವು ನೋಡಿದರೆ, 7 ಮಾತ್ರಾಗತಿಯ ತ್ರಿವುಡೆ ತಾಳ, 5 ಮಾತ್ರಾಗತಿಯ ಜಂಪೆ ತಾಳ ಎಂಬ ತಾಳದ ಗತಿಯು ದೊರೆಯೇ, ಅಂದರೆ ಮೇಲೆ ಕೊಟ್ಟಿರುವ ಕಾಂಬೋದಿ ಜಂಪೆ ಮತ್ತು ಸೌರಾಷ್ಟ್ರ ತ್ರಿವುಡೆಯ 7 ಪದ್ಯಗಳು. ತಾಳು ಅಂತ ಹೇಳಿದರೆ ಇಲ್ಲಿ ನಿಲ್ಲಿಸು ಅಂತ. ಪದದ ಅಂದರೆ ಪದ್ಯದ, ಮೊನೆ ಪದ್ಯದ ಆದಿ, ಕೊನೆ ಪದ್ಯದ ಅಂತ್ಯ, ಅಕ್ಕರ ಇಲ್ಲಿ ಅಕ್ಷರ ಅಂತ ತಗೊಳ್ಬೇಕು. ಅದನ್ನು ಅರಿಯೇ, ಅದನ್ನು ನಾವು ತಿಳಿದ್ರೆ ಶಿಮಂತೂರು ನಾರಾಯಣ ಶೆಟ್ಟಿ ಕವಿಕೃತ ಅಂತ ಆಗ್ತದೆ. ಹಾಗಾಗಿ ಕೃತಿಚೌರ್ಯ ಮಾಡಿದರೆ ಆಮೇಲೆ ಮಲೆತು ನಿಲ್ಲುವುದಕ್ಕೆ ಅಂದರೆ ಎದುರಿಸಲು, ಇರುವವನು ಯಾರು? ಅರಸ. ಅಂದರೆ ಅರಸು ಅಂದರೆ ಹುಡುಕುವುದು ಅಂತ. ಹುಡುಕುತ್ತಾ ಬಂದಪನು ನಾಳೆಗೆ, ಅವನು ಎದ್ದರೆ ನಾವು ಕೃತಿಚೋರರು ಸೋತಂತೆ ಆಗ್ತದೆ. ಕೃತಿಕಾರ ಎದ್ದರೆ ನಾವು ಕೃತಿಚೋರರು ಎನ್ನುವುದು ಗೊತ್ತಾಗ್ತದೆ ಅಂತ ಹೇಳಿ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಈ ಹಾಡಿನಲ್ಲಿ ಅವರು ಹುದುಗಿಸಿದ್ದಾರೆ ಅಂತ ಗೊತ್ತಾಗ್ತದೆ. ಇನ್ನೊಂದು ಪದ್ಯವನ್ನು ನಾವು ತಗೊಳ್ಳೋಣ, ಅದರಲ್ಲಿ ಆ ಎಚ್ಚರಿಕೆ ಉಂಟು ನೋಡಿ. ಕರುಣದಿಂ ಹರಕಾವನರಿ ಮಥನದಳವಿಯೊಳು ವರ ವಿಜಯ ಸಿರಿಯೊಳಿವಳೆಮಗೆ, ಕುರಿಯವನ ಬಲಿಗೊಂಬೆ ಸೇಡಿನೆದೆ ಗುರಿವೆತ್ತ ಗರಳದಿಂ ದೆಸೆಗೆಸೆದು ಬಾಡಂ. ಪ್ರತಿ 4 ಪಾದಗಳ ಮೊದಲ ಹಾಗೂ ಕೊನೆಯ ಅಕ್ಷರಗಳನ್ನು ಒಗ್ಗೂಡಿಸಿದರೆ ಕಳುವಗೆ ಕುತ್ತಗಡಂ ಎನ್ನುವ ಗೂಢಚಿತ್ರವನ್ನು ನಾವು ಇಲ್ಲಿ ಗಮನಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ಪದ್ಯಗಳನ್ನು ನಾನು ಬಿರ್ದಿನ ಭೈರವರು ಪ್ರಸಂಗದಲ್ಲಿ ತಗೊಂಡಿದ್ದೆ ನೋಡಿ. ಇನ್ನು ರಾಜಮುದ್ರಿಕಾ ಪ್ರಸಂಗದಲ್ಲಿ ಇಂಥದ್ದೇ ಒಂದು ಹಾಡಿದೆ ಕಾಂಬೋದಿ ಜಂಪೆಯಲ್ಲಿ. ಹರಪುಷ್ಪ ಸುರಪಾಗ್ನಿಶಾಂತ ವರುಣರ್ ಗಣಾಕ್ಷರದಿ ನಿನ್ನಮೃತದ ಕ್ಷಯದಾವರದ ಸೆಲೆಯೊಟ್ಟಿ ಪದದಾದ್ಯಂತದಕ್ಕರದ ಪರಕೆಯಾಂತವನದೀ ಕೃತಿಯು. ಇದರ ವಿವರಣೆಯನ್ನು ಮೊದಲು ನಾವು ನೋಡೋಣ. ಹರಪುಷ್ಪ ಗುರುವಾಗಿ ದೀರ್ಘೀಕರಿಸಲ್ಪಟ್ಟ ಅಕ್ಷರನಯದಿಂದ ಗುರುವೆಂಬುದು ತ್ರಿಯಂಬಕಂ, ನಾಗವರ್ಮನ ಛಂದೋಮುದಿ. ಇದರಿಂದಾಗಿ ಸುರಪಾಗ್ನಿ ಅಂದರೆ ಸುರಪಗಣ, ನಗಣ, ಅಗ್ನಿಗಣ, ರಗಣಗಳ ದೀರ್ಘವಾದಂಥ ಆದ್ಯಕ್ಷರಗಳು ನಾ ಮತ್ತು ರಾ, ಮತ್ತುಳಿದ ವರುಣಗಣ ಅಂದರೆ ಯಗಣ, ಅದರ ಆದ್ಯಂತಾಕ್ಷರಗಳು ಯಾ ಮತ್ತು ಣ. ಹಾಗೆಯೇ 2ನೇ ಪದ್ಯದಲ್ಲಿರುವಂಥ ಸೆಲೆಯೊಟ್ಟಿ, ವರದ ಸೆಲೆಯೊಟ್ಟಿ ಅಂತ ಬರ್ತದಲ್ಲ, ಆ ಪದದ ಆದ್ಯಂತದ ಕರದ ಸೆಟ್ಟಿ. ಪರಕೆಯಾಂತವನದೀ ಕೃತಿಯು, ಹೀಗಾಗಿ ಕೃತಿಕರ್ತ ನಾರಾಯಣ ಶೆಟ್ಟಿ ಎಂಬ ಹೆಸರು ಇಲ್ಲಿ ಗೋಚರ ಆಗ್ತದೆ. ಇದು ವಿವರಣೆ. ಇನ್ನು ಇದರ ಶ್ಲೇಷಾರ್ಥ ಕಾವ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಶಿವ, ಇಂದ್ರ, ಅಗ್ನಿ, ವರುಣಾದಿಗಳಿಂದ ಪೂಜಕವಾದ ಅಮೃತಾಕ್ಷಯ ವರದ ಸೆಲೆಯಿಂದ ಕೂಡಿದ ಪರಮಪದದಲ್ಲಿರುವ ಆದಿಯೂ ಅಂತ್ಯವೂ ಅಕ್ಷರವು ಕೂಟಸ್ಥೋಕ್ಷರ ಉಚ್ಯತೆ ಭಗವದ್ಗೀತೆ ಅಂತ ಹೇಳ್ತೇವೆ, ಆದ ವಿಧ ವಿಧ ಹರಕೆಯನ್ನು ಸ್ವೀಕರಿಸುವ ಭಗವಂತನ ಕೃತಿ ಇದು ಎಂಬ ನಿರ್ಮಮ ಭಾವ ಇಲ್ಲಿ ಕಾಣುವಂಥದ್ದು. ಅಂದರೆ ಅದು ಕಾವ್ಯದ ಉದ್ದೇಶ ಕೂಡ. ಶಿಮಂತೂರು ನಾರಾಯಣ ಶೆಟ್ಟರ ಸುರ್ಕುದ ಸಿರಿಗಿಂಡೆ ಇದು ತುಳು ಕಥೆಯನ್ನು ಆಧರಿಸಿದಂತಹ ಕನ್ನಡ ಪ್ರಸಂಗ. ಇದು ಅದರ ಒಂದು ಪದ್ಯದ ಸ್ವಾರಸ್ಯವನ್ನು ನಾವು ನೋಡುತ್ತಿದ್ದರೆ, ಅಲ್ಲಿ ಸಾಂಗತ್ಯ ಗರ್ಭಿತ ಕಾಂಬೋದಿ ಜಂಪೆಯಲ್ಲಿ ಒಂದು ಹಾಡು ಬರೆದಿದ್ದಾರೆ ಅವರು. ನಾಕರಾಮ ಪದಾದಿಲಾಯ ಕ್ಷೀಣಗಳಂತ್ಯದೇಕಾಕ್ಷರಗಳ ಜೋಡಿಸಲು ಸಾಕಾರವಹ ನಾಮದ ವಕೃತ ನಿಜ ಮಾತೆ ಯಾಕೆ ಶೇಷಾಕ್ಷರಾಂಕಿತೆಯೂ. ಇಲ್ಲಿನ ಗೂಢಚಿತ್ರ ನಾವು ನೋಡುವ. ನಾಕ, ರಾಮ, ಪದಾದಿ, ನಾರ ಮತ್ತು ಲಾಯ, ಕ್ಷೀಣಗಳಂತ್ಯ ಅಂದರೆ ಯ ಣ, ಈ ಏಕಾಕ್ಷರಗಳನ್ನು ಜೋಡಿಸಲು ನಾರಾಯಣ ಎಂಬ ಪದವು ಸಾಕಾರವಾಗ್ತದೆ. ಅವನೇ ಈ ಕೃತಿಯ ಕರ್ತೃ ಅಂತ. ನಿಜ ಮಾತೆ ಯಾಕೆ ಶೇಷಾಕ್ಷರಾಂಕಿತೆಯೂ, ಉಳಿದ ಅಕ್ಷರಗಳಿಂದ ಕಮಲಾಕ್ಷಿ ಅಂತ ಹೇಳಿ ಕರ್ತೃವಿನ ತಾಯಿಯ ಹೆಸರು ಅಲ್ಲಿ ಸಿಗ್ತದೆ. ನಮ್ಮ ಡಾಕ್ಟರ್ ಕಬ್ಬಿನಾಳೆ ವಸಂತ ಭಾರದ್ವಾಜರ PhD ಸಂಶೋಧನಾ ಪ್ರಬಂಧದಲ್ಲಿ ಈ ಮೇಲೆ ಕೊಟ್ಟಿರುವಂಥ ಗೂಢಚಿತ್ರಗಳ ಪದ್ಯಗಳನ್ನು ಅಧ್ಯಯನಕ್ಕೆ ತಕ್ಕೊಂಡು ಅವರು ಮುದ್ರಿಸಿದ್ದಾರೆ. ಇನ್ನು ದೀಕ್ಷಾಕಂಕಣ ಪ್ರಸಂಗದಲ್ಲಿ ರಾಮ ಎಂಬಾತನನ್ನು ಬಯಸಿದ
ನಾವು ಯಾರನ್ನು ಕುಮಾರರಾಮ ಅಂತ ಹೇಳ್ತೇವೋ ಅವನ ಚಿಕ್ಕಮ್ಮ ರತ್ನಾಜಿ ಎನ್ನುವವಳಿಗೆ ಅಧಿಕಾರ ಬಲದಿಂದಾಗಿ ರಾಮನ ತಂದೆಯೇ ಗಂಡನಾಗ್ತಾನೆ. ನಿಜವಾಗಿ ಅವಳು ಬಯಸಿದ್ದು ರಾಮನನ್ನು, ಆದರೆ ರಾಜ ಕೇಳುವಾಗ ಕೊಡದಿರಲಿಕ್ಕೆ ಆಗಲಿಲ್ಲ. ಹಾಗಾಗಿ ರಾಮನ ತಂದೆಯೇ ಕಂಪಿಲಾರಸ ಅವಳನ್ನು ಮದುವೆ ಆಗ್ತಾನೆ. ಆದರೆ ಈ ರತ್ನಾಜಿಯ ತನುಮನ ಅದು ರಾಮನಿಗಾಗಿ ಹಾತೊರೆಯುತ್ತಾ ಇರುವಂಥದ್ದು. ಒಂದು ಸಂಧ್ಯಾಕಾಲದಲ್ಲಿ ಪ್ರಕೃತಿಯನ್ನೇ ಪ್ರತಿಮೆಯಾಗಿರಿಸಿ ಪ್ರಿಯತಮನನ್ನು ಕರೆಯುವಂತಹ ಒಂದು ಶ್ಲೇಷಾರ್ಥದ ಪದ್ಯವನ್ನು ನಾರಾಯಣ ಶೆಟ್ಟರು ಹೀಗೆ ಬರೆದಿದ್ದಾರೆ ನೋಡಿ. ಅದು ಬೇಗಡೆ ಏಕದಲ್ಲಿ ಉಂಟು. ಸಂಧ್ಯೆ ಸಂಧಿಸಿ ಪ್ರಿಯನ ನೆರೆದಿರಲು ಪರಿಗಾಣಿತಿಹನೈ ತಂದೆಯಳಿಯ ಪ್ರಯಾಣವೇನಿರುಳು ಮುಂದೆ ತಾನಿನ ನಿಲ್ಲ ಬಾನಲಿ ಇಂದು ಬಾರಮರಂದ ಸುರಿವರ ವಿಂದ ಸಹತಪದಿಂದ ಗುಡಿಯೊಳು ಬೆಂದನೀಪು ಜಾರಿ ಕಾವ್ಯಂ. ಅಲ್ಲಿ ಆ ಪದ ವ್ಯತ್ಯಾಸದಿಂದಲೇ ಅದರ ಶ್ಲೇಷೆ ಮತ್ತು ಅದರ ನೇರ ಅರ್ಥ ನಮಗೆ ಗೊತ್ತಾಗುವಂಥದ್ದು. ಒಂದು ಅರ್ಥ ನೋಡೋಣ ಮೇಲಿಂದ ಮೇಲೆ. ಸಂಧ್ಯಾದೇವಿಯು ತನ್ನ ಪ್ರಿಯತಮ ಅಂತ ಹೇಳಿದರೆ ಸೂರ್ಯನನ್ನು ಸೇರಿ ಆನಂದಿಸುತ್ತಿರುವಂಥ ಆ ಸೊಬಗಿನ ಪರಿಯನ್ನು ನೋಡಲು ನಾನೈ ತಂದೆ, ನಾನು ಬಂದದ್ದು ಅದಕ್ಕೆ. ಆದರೆ ಅಳಿ ಅಂದರೆ ದುಂಬಿಗೆ ಹೇಳ್ತಾರೆ, ಅಳಿಯ ಪ್ರಯಾಣ ಏನಿರುಳಿನಲ್ಲಿ, ಇರುಳಿನಲ್ಲಿ ಎಲ್ಲಿಂದ ಬರುವುದದು? ಮುಂದೆ ಅಂದರೆ ಮುಂದೆ ನೋಡಿದರೆ ಬಾನಲಿ ಇನ ಸೂರ್ಯ ಇನನಿಲ್ಲ, ಅವ ಇಲ್ಲ ಅಂತ ಹೇಳಿದರೆ ಇವತ್ತು ಬರುವುದಿಲ್ಲ. ಚಂದ್ರ ಕೂಡ ಇಲ್ಲ, ಚಂದ್ರನೂ ಇಲ್ಲ, ಅದು ಅಮಾವಾಸ್ಯೆ. ಬಾರ ಅವನು ಬರುವುದಿಲ್ಲ. ಮರಂದ ಅಂದರೆ ಇಲ್ಲಿ ಮಕರಂದ ಅಂತ ಅರ್ಥ ತಗೊಳ್ಬೇಕು ನಾವು. ಸುರಿವ ಅರವಿಂದ ಹಿಡಿದುಕೊಂಡಿರುವ ಪೂಜಾರಿಯು ಗುಡಿ ಅಂದರೆ ದೇವಸ್ಥಾನದಲ್ಲಿ ತಪಿಸ್ತಾ ಇದ್ದಾನೆ. ಯಜ್ಞಕುಂಡದ ಬಿಸಿ ಉಂಟು ದೇವಸ್ಥಾನದಲ್ಲಿ. ಆದ್ದರಿಂದ ಇಷ್ಟದೈವಾನುಗ್ರಹಕ್ಕಾಗಿ ಅಲ್ಲಿಗಾದರೂ ಹೋಗಬಹುದಲ್ಲ ಎನ್ನುವುದು ರತ್ನಾಜಿಯ ಮಾತಿನ ಭಾವನೆ. ಇದು ಒಂದರ್ಥ. ಇದರಲ್ಲಿ ಏನು ಗುಪ್ತಾರ್ಥ ಉಂಟು? ರಾಮನಿಗೆ ಒಂದು ಸಂದೇಶವನ್ನು ಅವಳು ಕೊಟ್ಟಿದ್ದಾಳೆ. ಅದು ಸಂಧ್ಯಾಕಾಲದ ಪ್ರಿಯಕರನನ್ನು ನೆರೆದು ಇರಬೇಕೆಂದು ಹಂಚಿಕೆಯಿಂದ ಇಲ್ಲಿಗೆ ಬಂದೆ. ನಾನು ಬಹಳ ಜಾಗ್ರತೆಯಿಂದ ತಪ್ಪಿಸಿಕೊಂಡು ಬಂದಿದ್ದೇನೆ. ಓ ಅಂದರೆ ನನ್ನ ತಂದೆಯ ಅಳಿಯನೇ, ತಂದೆಯ ಅಳಿಯ ಅಂದರೆ ಗಂಡ ಅಂತ ಅರ್ಥ, ಪ್ರಿಯರ ಮನೆ. ಪ್ರಯಾಣವೇನಿದು? ಎಲ್ಲಿಗೆ ಹೊರಟಿದ್ದಿ ಈ ರಾತ್ರಿಯಲ್ಲಿ? ಮುಂದೆ ತಾ ಇನನಿಲ್ಲ ಬಾನಲಿ ಇಂದು ಬಾರ. ಒಂದು ಆಕಾಶದಲ್ಲಿ ಸೂರ್ಯ ಇಲ್ಲ, ಕಾಣುವುದಿಲ್ಲ ಅಂತ. ಇನ್ನೊಂದೇನಂತ ಹೇಳಿದರೆ ನನ್ನ ಗಂಡ ಇಲ್ಲ, ಇವತ್ತವ ಬರುವುದಿಲ್ಲ. ಬಾ ನಲಿಯುತ್ತ ರಮಿಸು, ಬಾ ನಲಿಯುತ್ತ ರಮಿಸು. ಮಕರಂದ ತುಂಬಿದ ಕಮಲದ ಮರಂದ ಸುರಿವರವಿಂದ. ಯಾವುದದು? ಈ ದೇಹ. ನಿನ್ನ ಆರಾಧಕಳಾದ ಈ ಪೂಜಾರಿ, ಪ್ರೇಮ ಪೂಜಾರಿ ನಾನು, ಗುಡಿಯ ಪೂಜಾರಿ ಅಲ್ಲ. ಹೃದಯದಲ್ಲೇ ಬೆಂದಿರುವವಳು ಕಾದ ಕಾವೇನು. ಆ ಒಂದು ಸಂತಾಪ, ವಿರಹದ ಆ ವೇದನೆ, ಗುಡಿಯಲ್ಲಿ ಬೆಂದ ನೀ ಪೂಜಾರಿ ಎನ್ನುವುದಾಗಿದೆ. ಹಾಗಾಗಿ ಅದನ್ನು, ಆ ವೇದನೆಯನ್ನು ತಣಿಸಬೇಕು ಅಂತ ಇದ್ದರೆ ಇನ್ನೇನಾದ ನೀನು ಬರಬೇಕು ಎನ್ನುವ ಒಂದು ಗುಪ್ತಾರ್ಥದಲ್ಲಿ ಈ ಹಾಡನ್ನು ಶೆಟ್ಟರು ರಚನೆ ಮಾಡಿದ್ದಾರೆ. ಇನ್ನು ನಾರಾಯಣ ಶೆಟ್ಟರು ಬಹಳ ಪ್ರಸಿದ್ಧ ಯಾವುದಕ್ಕೆ ಅಂತ ಹೇಳಿದರೆ ಗರ್ಭಕವಿತ್ವ. ಬಹುಶಃ ಬೇರೆ ಯಾವುದೇ ವಿದ್ವಾಂಸರಿಂದಲೂ ಕೂಡ ಸಾಧಿಸಲಾಗದೇ ಇದ್ದಂಥ ಒಂದು ಮಹತ್ಸಿದ್ಧಿ ಅಂತ ನಾವು ಹೇಳ್ಬೋದು. ಅವರ ಪ್ರಸಂಗಗಳಲ್ಲಿ ಎಲ್ಲದರಲ್ಲಿ ಕೂಡ ನಾವು ಅದನ್ನು ಗಮನಿಸಬಹುದು. ಅವರಿಗೆ ಎಲ್ಲಿಲ್ಲದ ನಂಟು ಕೂಡ ಈ ಗರ್ಭ ಕವಿತ್ವದಲ್ಲಿ ಅದ್ಭುತವಾದಂತಹ ಚಿಂತನೆಯನ್ನು ಮಾಡಿದ್ದಾರೆ. ಅವರ ಯಾವುದೇ ಪ್ರಸಂಗಗಳು ನಾವು ತಗೊಂಡ್ರೂ ಕೂಡ ಅದು ಒಂದು ಗರ್ಭ ಕವಿತ್ವದ ಭಂಡಾರ ಅಂತ ನಾವು ಹೇಳ್ಬೋದು. ಇನ್ನು ಅವರ ಅಧ್ಯಯನ ಗ್ರಂಥ ಯಕ್ಷಗಾನ ಛಂದೋಬೂದಿ, ಅದು ಗರ್ಭ ಕವಿತ್ವದ ಒಂದು ದೊಡ್ಡ ಸಾಗರ. ಅದು ಜಂಪೆಯ ಪದ್ಯಗಳನ್ನಂತೂ ಅವರು ಅಂಶಲಯದಲ್ಲಿ ಕ್ರೋಢೀಕರಿಸಿ ಭಾಗವತರಿಗೆ ಯಾವ ತಾಳದಲ್ಲೂ ಹಾಡುವ ಹಾಗೆ ಮಧುರಗೊಳಿಸಿ ಕೊಟ್ಟಿದ್ದಾರೆ. ಅವರ ನೂರಾರು ಪದ್ಯಗಳಲ್ಲಿ ಒಂದೆರಡನ್ನು ನಾವು ನೋಡುವುದಿದ್ರೆ, ಒಂದು ನಂದಿನಿಯಳ ಮುನಿವರ ಬಲ ಒಂದುಂ ವಂದಿಸಿ ವಿನಯದಿ ಧರೆಗಿಳಿ ತಂದುಂ ಮಂದಿಯ ಸಲಹುವ ಮನವಿರಿ ಸಿಂದುಂ ಸಂದೆಗ ತೊರೆಯನೆ ಖಾತಿಯೊಳಂದುಂ. ಇದು ಮಧುಮಾಧವಿಯಾಗಿ ಕೂಡ ಪ್ರಸ್ತಾಪಗೊಳ್ತದೆ. ಅದನ್ನೇ ಸ್ವಲ್ಪ ವ್ಯತ್ಯಾಸ ಮಾಡಿದರೆ ಇದು ಕಟೀಲು ಕ್ಷೇತ್ರ ಮಹಾತ್ಮ ಪ್ರಸಂಗದ ಒಂದು ಭಾಳ ಜನಪ್ರಿಯವಾದಂಥ ಪದ್ಯ. ಈಗ ಇಲ್ಲ, ನಮ್ಮ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು ಕುರುಗಿ ವೆಂಕಟೇಶ್ವರ ಉಪಾಧ್ಯಾಯರು
ಯಕ್ಷಗಾನದ ಒಳ್ಳೆಯ ಅರ್ಥಧಾರಿಗಳು ಕೂಡ. ಅವರ ಒಂದು ಅರ್ಥ ವಿವರಣೆ ಈ ಪದ್ಯಕ್ಕೆ ಅದು ಬಹಳ ಆಕರ್ಷಣೀಯವಾದದ್ದು. ಬಹುಶಃ ನಾನು ಅದನ್ನಿಲ್ಲಿ ಉಲ್ಲೇಖಿಸ ಬಯಸ್ತೇನೆ. ಏನು ಅವ್ರು ಹೇಳ್ತಾ ಇದ್ರು ಅಂತ ಹೇಳಿದರೆ, ಈ ಪದ್ಯಕ್ಕೆ ತಾಯೇ ನಂದಿನಿ, ನಿನ್ನ ಪಾವನ ಪಾದಗಳಿಗೆ ಜಾಬಾಲಿಯ ಕೋಟಿ ಕೋಟಿ ವಂದನೆಗಳು. ಮಾತಾ ರುದ್ರಾಣಾಂ ದುಹಿತಾ ವಸೂನಾಂ ಸ್ವಸಾದಿತ್ಯಾನಾಂ ಅಮೃತಸ್ಯ ನಾಭಿ ಎಂಬುದು ವೇದವಾಣಿ. ರುದ್ರರಿಗೆ ತಾಯಿಯೆಂದು, ವಸುಗಳಿಗೆ ಮಗಳೆಂದು, ಆದಿತ್ಯರಿಗೆ ಸೊಸೆಯೆಂದು, ಅಮೃತದ ಚಿಲುಮೆಯೆಂದು ಕ್ರಾಂತದರ್ಶಿಗಳಾದ ಋಷಿಗಳು ಧೇನುವನ್ನು ಸ್ತೋತ್ರ ಮಾಡಿದ್ದಾರೆ. ಗವಾಮಂಗೇಶು ತಿಷ್ಟಂತಿ ಭುವನಾನಿ ಚತುರ್ದಶ, ಧೇನುವನ್ನು ಹೀಗಂತ ನಂಬಿದ್ದಾರೆ. ಗೋವಿನ ಅಂಗ ಪ್ರತ್ಯಂಗಗಳಲ್ಲಿ 14 ಲೋಕಗಳು ಸಮಸ್ತ ದೇವತೆಗಳು ಸನ್ನಿಹಿತರಾಗಿದ್ದಾರೆ ಎಂಬುದು ಸಾಂಪ್ರದಾಯಿಕರ ಶ್ರದ್ಧೆ. ಗಾವೋ ವಿಶ್ವಸ್ಯ ಮಾತರಃ ಎನ್ನುವುದು ವೃದ್ಧವಚನ. ಹೆತ್ತವ್ಯಗಿಂತ ಹೆಚ್ಚಾಗಿ ಹಾಲನ್ನಿತ್ತು ಪೋಷಿಸುವುದರಿಂದ ಧೇನುವನ್ನು ಮಾತೆಯೆಂದು ಗೌರವಿಸುತ್ತಾರೆ, ದೇವತೆಯೆಂದು ಪೂಜಿಸುತ್ತಾರೆ. ಓ ಕಾಮಧೇನು ತನುಜೆಯೇ, ಸರ್ವದೇವಮಯಿಯಾದಂತಹ ನಿನ್ನನ್ನು ಮತ್ತೆ ಮತ್ತೆ ವಂದಿಸಿ ಪ್ರಾರ್ಥಿಸುತ್ತೇನೆ. ಬಳಿ ಬಂದು ಬೇಡಿದವರ ಬಗೆಯ ಭಾಗ್ಯವನ್ನು ಕರುಣಿಸುವ ಓ ಸುರಭಿಸುತ್ತೆ ಅಂತ ಅವರ ಅರ್ಥ ಹೇಳುವುದೇನೆ ಕೇಳಲಿಕ್ಕೆ ಭಾಳ ಚಂದ. ಅದು ಅರ್ಥಗರ್ಭಿತವಾದಂತಹ ವಿವರ ಇದು. ಇದನ್ನು ಕೊರ್ಗಿಯವರೇ ಹೇಳಬೇಕು. ನಾರಾಯಣ್ ಶೆಟ್ಟರ ಎಲ್ಲ ಪ್ರಸಂಗಗಳಲ್ಲಿ ಇಂತಹ ಗರ್ಭಕವಿತ್ವದ ಚಮತ್ಕಾರಗಳನ್ನು ನಾವು ಕಾಣಬಹುದು. ಈ ದೃಷ್ಟಿಯಲ್ಲಿ ದೀಕ್ಷಾ ಕಂಕಣ ಪ್ರಸಂಗ, ಅವರ ಕೊನೆಯ ಪ್ರಸಂಗ, ಅದರಲ್ಲಿರುವಂಥ ಒಂದು ವಿಶಿಷ್ಟ ಛಂದೋಬಂಧಗಳ ಗರ್ಭಕವಿತ್ವದ ಕೆಲವು ಪದ್ಯಗಳನ್ನು ಕೂಡ ಇಲ್ಲಿ ಉಲ್ಲೇಖಿಸಿದರೆ ಒಳ್ಳೆಯದು ಅಂತ ನನಗೆ ಕಾಣ್ತದೆ. ಎತ್ತು ಗೀತೆಯಲ್ಲಿ ಒಂದು ಅಂಶ ತಿರುವಡೆಯಲ್ಲಿರುವಂತಹ ಒಂದು ಹಾಡು, ಕಾಳಿಕಾ ಮಂದಿರದಲ್ಲಿ ಬಾಲೆ ರುಕ್ಮಿಣಿಯು ತೊಳಲಿ, ಮಾಲೆಯಂ ಪಿಡಿಯುತ ಗೋಪಾಲನಂ ಕಾಯುತಿಹಳು, ಬಾರನೋನಲ್ಲ ಮುಖವ ತೋರನೋ ಕೊಡನೋ ಸುಖವ, ಮಾರಾಂಗನೆಂದು ನೊಂದ ನೀರೆಯಂ ತಬ್ಬಿನಿಂದ. 2, 3, 4 ಒಟ್ಟು 9 ಮಾತ್ರೆಗಳ ಕಾರಿಕ ತಾಳ. ಅಂಶಲಯದಲ್ಲಿ ರೂಪಕ, ಅಷ್ಟ, ವಿಲೋಮ, ನವಜಂಪೆ, ಮಿಶ್ರ ರೂಪಕಗಳಿಗೆ ಇದು ಹೊಂದುವಂಥದ್ದು. ಅಂಥ ಇನ್ನೊಂದು ಪದ್ಯ, ಅದು ಕಾರಿಕಾಂಶ ಷಟ್ಪದಿಯಲ್ಲಿ ಅವರು ಬರೆದದ್ದು. ದೊರೆಗೆಂದ ಸಚಿ ಸರ್ಗ್ಯ ಪರಿಣಯ ಭರದಿಂದ ಮಾಳ್ಪುದು ಮತಿವಂತ ರೈತನ, ತೆರನಂತೆ ತಳುವಿದಿ ಹಸಿಊಟವೆರಡಕ್ಕೂ ಪರಿಣಾಮವಿರದೆನಲು, ವರಮಂತ್ರಿ ತವಸುತೆ ರಾಮಂಗೆ ಕಾಟಗೆ ತರಳಾಕ್ಷಿ ಗಿರಿಜೆಯ ತರಿಸುತ್ತ ಪರಿಣಯ, ನೆರವೇರಿಸೆಂದನು ಸಿದ್ಧೇಶ ಮುನಿವರ ನೃಪ ಮಂತ್ರಿಯನ್ನು ರಸಿ. ಇನ್ನು ಒಂದು ಗೀತಿಕೆ, ನಾರಿಯನ್ನಪ್ಪಿ ತೋಳಿಂದ ತೇರ ತಾನೇರುತ್ತ ನಡೆದ ಗೋವಿಂದ, ಮರಾಂತು ಸೋತು ಸೋಲುಂಡು ಜಾರಿ ಪೋಯ್ ತೂರಿಂಗೆ ಬೆದರಿದಾದಂಡು. ಇದು ವಿಷ್ಣು ಬ್ರಹ್ಮ ವಿಷ್ಣು 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 ಬ್ರಹ್ಮ ವಿಷ್ಣು ಈ ರೀತಿಯ ಗಣಗಳು. ನಾಗವರ್ಮ ಹೇಳಿದ 4 ಅಡಿಗಳ ಗೀತಿಕೆ ಕೂಡ ಹೌದು. ಅದೇ ರೀತಿ ಅಂಶಲಯದ ವಿಷ್ಣುಗತಿಯು ಕೂಡ ಉಂಟು. ಇನ್ನು 7 ಮತ್ತು 14 ಗಣಗಳನ್ನು ವಿಶಿಷ್ಟ ರೀತಿಯ ವಿನ್ಯಾಸದಿಂದಿರಿಸಿ ಪ್ರತಿಯುಗ್ಮ ಪಾದಾದಿಯ ಗಣವನ್ನು ವರ್ಣವಾಗಿಸಿದಾಗ ಪಾದಾಂತಯತಿಯುಳ್ಳಂತಹ ಈ ರೂಪ ಇದಕ್ಕೆ ಸಿದ್ಧಿಸ್ತದೆ. ತಾಳಿದೆ ನಾದಿನ ನಿನಗೆ ನೃಪಾಲಸುತನ ಬಗೆಗೆ, ಈ ಲೋಕದೊಳವನಿಲ್ಲದ ಬಾಳದು ಗೋಳೆನಗೆ, ತೋಳಗೆ ಬಲಿಯ ಮೊದಲಿಗೆ ಬಾಳನೆ ನಾ ತೊರೆವೆ, ಪೇಳಾ ಪ್ರಿಯಕರ ನೆಲ್ಲಿಹ ಗೋಳಾಡಿಸೆ ತರವೇ. ಇದೀಗ ನಾನು ಹೇಳಿರುವಂಥದ್ದು ಮದನವತಿ ಮತ್ತು ಸುರುಟಿ ರೂಪಕ್ಕೆ ಸಂಬಂಧಪಟ್ಟಂಥ ಒಂದು ಚಂದ ಪದ್ಯ. ಇನ್ನು ಸಂಸ್ಕೃತ ಕೇದಾರಗೌಳ ಜಂಪೆ, ಇದಕ್ಕೆ ಪಾರ್ಥಜೋಗಿ ಹಾಡಿನ ಒಂದು ಜಂಪೆಯ ಗತಿಯಲ್ಲಿ ಅವರು ಬರೆದಿದ್ದಾರೆ. ಕೇದಾರಗೌಳ ಜಂಪೆಯ ಸಮಾರ್ಧಗಳ ಮಧ್ಯದಲ್ಲಿ 2 ಪಂಚಮಾತ್ರೆಗಳ 2 ಪಾದಗಳು ಸೇರ್ಪಡೆಯಾಗಿ ಈ ಸಂಸ್ಕೃತ ಕೇದಾರಗೌಳ ಜಂಪೆ ಅಂತ ಆಗಿದೆ. ಅದನ್ನು ನೋಡೋಣ. ಮೂಢಾಂಧರೊಡೆಯ ನೋಡು ಮಗವೆತ್ತು ಹೇಡಿ ಸಂಗರವ ಮಾಡು, ತೋಡಿದ ಗುಂಡಿಯೊಳ್ ಕೂಡಿದೈ ಕೈಮಾಟ, ಕೆಡಾಯಿತೆ ಕಣ್ಗೆ ತಾಗಿ ಬಲು ಬೀಗಿ ಬೇಡಿಕೆಗಾಯ್ತು ತೂಗಿ. ಸಂಸ್ಕೃತ ಭೈರವಿ ಅಷ್ಟ ಪದ್ಯವಿದಾಗಿ ಉಭಯ ಸಮಾನ ಲಯವನ್ನು ಕೂಡ ಇದು ಹೊಂದಿದೆ. ಇತರ ತಾಳಗಳ ಲಯವೂ ಕೂಡ ಇರುವುದರಿಂದ ಇದೊಂದು ಛಾಯಾಲಗಬಂಧ ಅಂತ ಎನ್ನಿಸಿಕೊಂಡಿದೆ.
ಇನ್ನೊಂದು ಶಹನಾಯಕದ ಒಂದು ಪದ್ಯದಲ್ಲಿ ಜಂಪೆ, ಅಂಶ ಷಟ್ಪದ, ಕುಸುಮ ಷಟ್ಪದ ಮತ್ತು ಸಮಾನ ಛಂದಗಳ ವೈವಿಧ್ಯವನ್ನು ಕಾಣ್ಬೋದು. ಹಾಡನ್ನು ನೋಡೋಣ ನಾವು. ಬಂದು ಕಾಮಿನಿಯ ತೋಳಿಂದಪ್ಪಿ ಕೇಳ್ ಚಿನ್ನ ಕಂದಿರ್ಪುವುದೇಕಿಂತು ಮುಖವೆನ್ನೊಳು ನೊಂದೆಯವು ಗಿಳಿ ನಿನ್ನ ಮುಂದೆ ಮಾಲೆಯ ನೆತ್ತಿ ಬಂದಾಗಲಂತಾದುದೇಕೆನ್ನಲು. ಇದೊಂದು. ಇನ್ನೊಂದು ವಾರ್ಧಿಕ ಉದ್ದಂಡ ಷಟ್ಪದಿಯಲ್ಲಿ ಇನ್ನೀ ಮರುಕವನ ತೊಡೆವಂತೆಸಗುವೆ ಕೇಳ್ ನಿನ್ನಯ ಮನದ ಬಯಕೆಯ ನೀಯುವ ಅಮಲತರ ಜನ್ನಂಗಳಿಹುದು ಚೈತನ್ಯಗಳ ನಿಜದ ಮೂರುತಿಯೊಂದು ಪಡೆವೆ ನೀನು. ಚೆನ್ನಹುದಿದರ ಫಲಂ ಸಿದ್ಧಿಗೆ ವರುಷದ ಗಡು ಪೂರ್ಣೇಂದು ಮುಖಿ ಪುರೋಹಿತೆಯೋರ್ವಳೊಡನಿದಂ ನಿರ್ಣಯಿಸಿ ತಳೆದೆ ದೀಕ್ಷೆಯ ನಿನ್ನ ಪರಕೆಯೊಂದಿರೆ ಮುಂಬರಿಯುವೆನೆನಲು. ಅಷ್ಟಮಾತ್ರ ತ್ರಿವುಡೆ, ರುದ್ರ ಷಟ್ಪದಿ, ಭಾಮಿನಿ ಷಟ್ಪದಿ, ಅಂಶಮಾತ್ರಾಲಯ, ಸಮಾನ ಛಂದಗಳ ಪುನ್ನಾಗೋರಾಳಿ ಏಕಪದ್ಯ ಅದೊಂದು ಹೇಳುವ. ಏನಿದೇನು ಜಿಯ ಏನಿದೇನು ಜಾಣದೇಕೈ ಶ್ವಾನಗಳಿಗೆ ಘ್ರಾಣವೇದ್ಯಂ ಪ್ರಾಣದಾತಂ ಪೊಳೆವ ನಮ್ಮೀ ಕಳೆಯ ಕಂಡೇ ತಳೆದೆ ನಾಸಂಶಯವದೆಂತೈ ಕಳೆದು ಪೋಯ್ತಿ ಮುಖದ ಗಡ್ಡಂ ಗಳಿಗದೇನಾಯಿತು ಕೊಲದೆನನ್ನು ನುಡಿಸಿದೊಂದೇ ತಿಳಿದೆ ವೈಶ್ಯಂ ಗಳುಕಿ ರತ್ನಂಗಳನ್ನು ಕೊಟ್ಟ ಕ್ರಮವ ಬಿಟ್ಟಿನ್ನೆಲ್ಲ ಚೆನ್ನಾಯಿತು. ಹೀಗೆ ಇನ್ನೊಂದು ಪಿರಿಯಕ್ಕರ ಮತ್ತು ರೂಪಕ. ಹೊನ್ನಹರಿಪೀಠದಲ್ಲಿ ಬಾಲಾರ್ಕನ ಕಾಂತಿ ಎನ್ನಾಂತ ತರಳ ಭೂಪನ ಮೋರೆಯು ಕರ್ನಾಟದುದಯ ಬಾಲಾದಿತ್ಯ ಉಷಯ ಕೆಮ್ಮಣ್ಣ ಭಾರತೀಯ ಕೆಂಪಿನ ಕಾಂತಿಯು ಮುನ್ನೀರದೆ ಮೇಲೆ ವಿಜಯನಗರ ರಾಜ್ಯಕ್ಕೆನ್ನಿಸಿ ಹರಿಹರೇಶ್ವರನೇ ಬಾಳು ಕನ್ನಡ ನೆಲಕ್ಕಿನ್ನು ಬೆಳಗಾಯಿತು ಪ್ರಭೆ ಬೀರಿ ಪೂರ್ಣ ಸೂರ್ಯೋದಯವಾಯಿತೆನ್ನುತ ಬೆಳಗೀರೆ ಶೋಭಾನೆ. ಅದೊಂದು ಉದಾಹರಣೆ. ಇನ್ನು ಡವಳಾರ ಆಹೇರಿ ಏಕ ತ್ರಿಪದೋನ್ನತಿ ಅದಕ್ಕೊಂದು. ಕಾಲನಿಯಂತ್ರಕ ಶಂಕರಗೆ ಹಾಲಾಹಲಧರ ಪುರಹರಗೆ ಶೂಲಿ ವಿರೂಪಾಕ್ಷನ ಪದಕಮಲಕ್ಕೆ ಬಾಲೆಯರಾರತಿ ಬೆಳಗಿದರು. ದೀಕ್ಷಾಕಂಕಣ ಧೃತರೆನಿಸಿ ದಕ್ಷತನದಿ ರಣದೊಳು ಸೆಣಸಿ ಮೋಕ್ಷಕ್ಕೆ ಸಂದಿಹ ನಾಡಸುಪುತ್ರರ ಲಕ್ಷ ಮಹಾಸತಿಯರ ಪದಕ್ಕೆ. ಹಾಗೆ ಮಧುಮಾಧವಿ ನರ್ತನ ತಾಳ ತಿತ್ತೆತೆಯಲ್ಲಿ ಲಾಲಿಸು ಭೂಮಿ ಪಾಲನ ಮಾಮಿ ಕೂಳನು ನೇಮಿ ಪಾಳೆಯ ನೆರಹಿ ಸೋಲಿಸಿ ನಮ್ಮ ನೀ ಮಹಿಮೆಯನ್ನು ತೊಗ್ಲಕರಿಗೀವೆನೆಂದೆನುತ ದಾಳಿಯ ನಿಡುವ ಹೊಂಚಿನೊಳಿರುವ ತಾಳದೆ ಮಡುಹು ರಿಪುಗಳ ಕೆಡುಹು ಪಾಲಿಪುದೊಡನೆ ಯವನರ ಪಡೆಯ ತಡೆಯಡೆಗೊಡಲು ಬೇಡೆಂದ. ಇನ್ನು ಸೌರಾಷ್ಟ್ರಾಷ್ಟದಲ್ಲಿ ದೊರೆಯಕ್ಕರ. ಕಡುಹಿಂದಲ ರಾಮನೆಂದು ಮಣಿಯನೈನಿ ಯೋಚಿಸಿಂದು ದುಡುಕೆ ಮುಂದಾಪತ್ತು ಸಿದ್ಧ ಜನಕನೇ ಕೇಳ್ ಮುಂದಕ್ಕೆಂದು ಒಡಬಡುತ್ತಾ ರಾಮ ನಮ್ಮನ್ನೆರಕದಿಂ ಮಿತ್ರತ್ವದೋರಿ ನಡೆದು ಬಾಳ್ವಾಂತಾಗೆ ವೈರಿ ಕಡೆಯದುಂಡುಂಟಿಲ್ಲಿದಾರಿ. ಈ ದೀಕ್ಷಾಕಂಕಣ ಪ್ರಸಂಗದ ಮಂತ್ರವಾದಿ ಗೋಪಾಲ ಭಟ್ಟನ ಒಂದು ಮಂತ್ರವಾದದ ವಿಚಾರಣೆ, ಆ ವಿಚಾರ ಮಂಡನೆಯ ಒಂದು ದೀರ್ಘ ಪದ್ಯ ಬರ್ತದೆ. ಅದು ರಂಗದಲ್ಲಿಯೂ ಕೂಡ ಬಹಳ ಆಕರ್ಷಣೀಯ. ಮತ್ತು ಆ ಹಾಡನ್ನು ಕೇಳುವಾಗ ಓದುಗನು ಕೂಡ ಒಂದು ರೀತಿಯಲ್ಲಿ ಆಕರ್ಷಿಸಲ್ಪಡ್ತಾರೆ. ಅಥರ್ವಣದ ಒಂದು ಸಚಿತ್ರವಾದಂತಹ ಒಂದು ದೃಶ್ಯ ಅಲ್ಲಿ ನಮಗೆ ಬರ್ತದೆ. ಆ ಮಂತ್ರವಾದಿ ಹೇಗಿರ್ತಾನೆ ಅಂಥೇಳಿ. ಅದು ಸಾಂಗತ್ಯ ಕಾಂಬೋದಿ ಜಂಪೆಯಲ್ಲಿ ಉಂಟು. ಹುಟ್ಟು ಬಂಜೆಯಳ ಉಚ್ಚಿಷ್ಟ ಪತ್ರದಿ ಕೂತು ಸುಟ್ಟಾ ಸ್ಮಶಾನ ಮಧ್ಯದಲ್ಲಿ ಒಟ್ಟು 48 ಅಮಾವಾಸ್ಯನಿಶಿ ವೀಳ್ಯ ಕಟ್ಟಂ ಜಗಿದು ಗೈದೆ ಸಿದ್ಧಿ. ಹೇಗೆ ಅದು ವಾರ್ಧಿಕದಲ್ಲಿ ಬರ್ತದೆ ನೋಡಿ. ನರಕಪಾಲದಿ ಮದಿರೆಯಲಿ ಮಿಂದು ಶವವಸ್ತ್ರ ಧರಿಸಿ ದಗ್ಧ ಪ್ರೇತ ಮುಖದೊಳ್ ಚಿತಾಗ್ನಿಯಂ ದುರಿಸಿ ಉಚ್ಚಿಷ್ಟ ಪತ್ರಾಸನದಿ ರಕ್ತತರ್ಪಣ ವಿಭೀತಕ ದಂಡವು ಮರಿಚ ವಿಷಮುಷ್ಟಿ ಧತ್ತೂರಂ ತ್ರಿಕಟು ತೈಲ ಸರಮೆ ಹಂದಿಯ ನೈ ಕಹಿ ಬೇವು ಸರ್ಪಪಂ ನೆರ ನೆಣ ಲಶನ ರೆಂಜ ತಿಲ ಖಂಡ ಕೂಷ್ಮಾಂಡ ಕುಕ್ಕುಟಾಂಡವೇ ದ್ರವ್ಯಗಳ್ 62 ಕುಟ್ಟಿಚಾತ ಘಂಟಾಕರ್ಣ 2 ಮೀರಿದ 64 ಯೋಗಿನಿಯರು ಭೈರವರೆಂಟು ವರ ವೀರಭದ್ರ ಯಕ್ಷಿಣಿ ಕ್ಷೇತ್ರಪಾಲಾದಿ ಭೂತತತಿ ಸಿದ್ಧಿಯಿಂದ ದುರಿತ ಮಾರಣ ಚೂರಣ ಸ್ತಂಭನೋಚ್ಚಾಟನಂ ಅರಿನಾಶ ವಿದ್ವೇಷ ಸಮೋಹ ಭಸ್ಮ ದುಷ್ಕರ ಶಲ್ಯ ತಂತ್ರ
ಪುತ್ತಲಿ ತಿಲಕ ಮಾಲಿಕೆಯ ಗೋಪಾಲ ಭಟ್ಟರಿರಲು. ಎಂಥ ಒಂದು ಅತ್ರವಾಣಿಯವ ಅಂತ ಎನ್ನುವುದು ಗೊತ್ತಾಗ್ತದೆ. ಮತ್ತು ಆ ಎಲ್ಲ ಅಥರ್ವಣ ವೇದದ ಒಂದು ಸಾಹಿತ್ಯಗಳನ್ನು ಭಾಳ ಚೆನ್ನಾಗಿ ಇಲ್ಲಿ ಕೊಟ್ಟಿದ್ದಾರೆ ನಾರಾಯಣ ಶೆಟ್ಟರು. ಇಲ್ಲಿ ಶವಾಸನ ಸ್ಥಿತಿಯೊಳ್ ಆಗರ ಅಂದರೆ ಅಮಾವಾಸ್ಯೆಯ ನಿಶಿಯಂದು ದಗ್ಧ ನವ ಪ್ರಸೂತಿಕಾಸ್ತಿ ಧಾರಣೆಯಂ ಮಸಣ ನೆಲೆಯೊಳ್ ವಡ್ಡಾಮರೇಶ್ವರಿ ಭ್ರಾಮರಿ ತಂತ್ರ ಕಲ್ಕುಡಾದಿ ದೈವ ಸಿದ್ಧಿ ಪಡೆದು ರಾಜಿಪ ಮಹಾಮಂತ್ರಿವಾದಿಯೆಡೆಗೆ ಸಂಗಿ ನಡೆ ತಂದಳು. ಆ ಮಂತ್ರವಾದಿಯೆಡೆಗೆ ಅವಳು ಬರುವಂಥದ್ದು 16-17ನೇ ಶತಮಾನಗಳ ಹಳೆಯ ಪ್ರಸಂಗಗಳಲ್ಲಿ ಹೇಗಿತ್ತೋ ಹಾಗೆಯೇ ಶೆಟ್ಟರು ದೀಕ್ಷಾ ಕಂಕಣ ಪ್ರಸಂಗದಲ್ಲಿ ಈ ವಚನವನ್ನು ಬಳಸಿಕೊಂಡಿದ್ದಾರೆ. ಅದೊಂದು ಪಳೆಯುಳಿಕೆಯ ಕುರುಹು ಅಂತ ನಾವು ನೋಡ್ಬೋದು. ಶ್ರೀಮಂತೂರು ನಾರಾಯಣ ಶೆಟ್ಟರ ಕೃತಿಗಳಲ್ಲಿ ಬಹಳ ಮುಖ್ಯವಾಗಿ ವರ್ಣನೆ, ಅದು ಕೂಡ ಭಾಳ ಒಂದು ಸಾಹಿತ್ಯಬದ್ಧವಾದಂಥ ವರ್ಣನೆಯನ್ನು ಅವರು ಕೊಡ್ತಾರೆ. ದೀಕ್ಷಾ ಕಂಕಣದಲ್ಲಿ ಅದು ಯಥೇಚ್ಛವಾಗಿ ನಮಗೆ ಸಿಗ್ತದೆ. ಒಂದು ಪ್ರಣಯಾಂಕುರದ ಒಂದು ಸನ್ನಿವೇಶದ ಒಂದು ಪದ್ಯ ಇದೆ ಯಮುನಾ ಕಲ್ಯಾಣಿ ಅಷ್ಟತಾಳದಲ್ಲಿ. ಕಮಲಾಕ್ಷಿ ಮೊಗದಿ ಸೂರ್ಯನ ನೋಡಿ ಅರಳೆ, ಕುಮುದಾಕ್ಷ ಚಂದ್ರಾಸ್ಯ ದೊಡಗೂಡಿ, ಧಮನಿ ಬಾರಿಸಿದುದು ಅಬ್ಬರ ತಾಳ ಕಣ್ಣೊಳಮರಿ ಕ್ರಮಿಸೆ ಸ್ವರ್ಗ ಪಾತಾಳ. ಇಲ್ಲಿ ಆಕೆಯ ಕಣ್ಣು ಕಮಲ ಆದರೆ ಆತನ ಮುಖ ಅದು ಸೂರ್ಯ, ಆತನ ಕಣ್ಣು ಕುಮುದವಾದರೆ ಆಕೆ ಚಂದ್ರಾಸ್ಯೆ. ಹೀಗೆ ಸೂರ್ಯ ಮತ್ತು ಚಂದ್ರ ಇಬ್ಬರನ್ನು ಕೂಡ ಇಲ್ಲಿ ಉಪಮೆ ಮಾಡಿರುವಂಥದ್ದು. ಈ ಪ್ರಣಯ ರಾತ್ರಿ ಹಗಲು ಒಂದಾಗಿ ಎಷ್ಟೊಂದು ವಿಶಾಲವಾಗಿ, ಎಷ್ಟು ಸಹಜವಾಗಿ ಮತ್ತು ಆಲಂಕಾರಿಕವಾಗಿ ಅರಳಿದೆ, ಅಬ್ಬರ ತಾಳ ಧ್ವನಿ ಎಷ್ಟೊಂದು ಅರ್ಥಪೂರ್ಣ ಇದಕ್ಕೆ ಅಂತ ಗೊತ್ತಾಗ್ತದೆ. ಇನ್ನು ಸ್ತ್ರೀ ವರ್ಣನೆಯ ಒಂದು ಕಾವ್ಯಗುಣ, ಒಂದು ಧವಳಾರ ಅಷ್ಟದಲ್ಲಿ ಒಂದು ಹಾಡಿದೆ ನೋಡಿ, ಹೆಣ್ಣನ್ನು ವರ್ಣಿಸುವಂಥದ್ದು. ಯಾರಿದು ಶೇಷನ ಫಣಾಮಣಿಯೋ ತೋರದು ರಸಗಂಗೆ ಸುಲಿಯುವ ಮುಂಗಾರಿದು, ಭಾವಂಗಳಲೆಯ ಮುನ್ನೀರಿದು ಇದ ಕಾವ ಹೋಲಿಕೆಯೋ ತೋರದು, ಎದೆ ಪೊದೆಯ ಮೊಲದ ಮರಿ ಹಾರಿ ಕುಣಿಯು ಅಂದ, ನಾಸಾಂಬು ಹುಬ್ಬು ವಿಲ್ಲೇರಿ ಸುಯಿಲಿನಿಂದ ಎನ್ನೆದೆಯ ಸುಡುತ್ತಲಿದೆ. ನೀರೆಯಳಕ ವೃಂದ ಫಾಲಾಂತ ವೇದಿಕೆಯ ನೇರಿ ತಕಿಟದಿಂದ ಕುಣಿವುದು ಮೇರೆ ತುಟಿ ಸಾರುವ ದ್ವಿಜ ಭಾಗೀರಥಿ ನಗೆಯಲೆ ವಾರಿಜ ನಯನೆಗೆ ಅರಿದು. ಇದು ಕಾವ್ಯಗುಣ ಮತ್ತು ಕಲಾವಂತಿಕೆಯ ಮೇಳೈಸಿದಂತಹ ಒಂದು ನಿದರ್ಶನ. ಇಂತಹ ಅನೇಕ ರಚನೆಗಳನ್ನು, ಕಾವ್ಯ ಭಾಗಗಳನ್ನು ನಮಗೆ ಲಭ್ಯ ಇರುವಂತಹ ನಮ್ಮ ಶ್ರೀಮಂತೂರು ನಾರಾಯಣ ಶೆಟ್ಟರ ಕೃತಿಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ದುರದೃಷ್ಟವಶಾತ್ ಅವರ 17 ಕೃತಿಗಳಲ್ಲಿ ನಮಗೀಗ ಪ್ರಕಟಿತ ಕೃತಿಗಳು ಸಿಗುವಂಥದ್ದು 5. ಅದು ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಅವರ ಫೌಂಡೇಶನ್ ಪ್ರಕಟ ಮಾಡಿದಂತಹ ಅವರ ಛಂದಸ್ವತಿ ಗ್ರಂಥದಲ್ಲಿ ಇರ್ತದೆ. ಅದು ಕಟೀಲು ಕ್ಷೇತ್ರ ಮಹಾತ್ಮೆ, ದೀಕ್ಷಾ ಕಂಕಣ, ರಾಜಮುದ್ರಿಕಾ ಮತ್ತು ಬಿರ್ದದ ಭೈರವೇರು ಇದೀಗ ನಮಗೆ ಲಭ್ಯ ಇರುವಂಥದ್ದು. ಇದರ ಆಧಾರದಲ್ಲಿ ನಾರಾಯಣ ಶೆಟ್ಟರ ಒಂದು ಪ್ರಸಂಗ ಸಾಹಿತ್ಯದ ಸೌಂದರ್ಯದ ಒಂದು ಅವಲೋಕನ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಏನಿದ್ರೂ ಕೂಡ ನಾರಾಯಣ ಶೆಟ್ಟರ ವಿದ್ವತ್ತಿಗೆ, ಅವರ ರಚನೆಗಳ ಆ ಒಂದು ಗಾಢತೆಗೆ ಅನುಗುಣವಾಗಿ ಸ್ಪಂದಿಸಲಿಕ್ಕೆ ಬಹುಶಃ ಎಂಥವರಿದ್ದರೂ ಸ್ವಲ್ಪ ಕಷ್ಟ. ಬಹುಶಃ ನಾರಾಯಣ ಶೆಟ್ಟರು ನಮ್ಮ ಎದುರಿಗೆ ಇರ್ತಿದ್ದರೆ ಅವರ ಎದುರಲ್ಲಿ ಇಷ್ಟು ಕೂಡ ಹೇಳಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಮತ್ತು ಅದನ್ನು ವಿಮರ್ಶೆ ಮಾಡಲಿಕ್ಕೆ ನಾವು ಜನಗಳು ಅಲ್ಲ ಅಂತ ಬಹುಶಃ ಪ್ರಾಮಾಣಿಕವಾಗಿ ನಾವು ಒಪ್ಪಿಕೊಳ್ಬೇಕು. ಆದರೆ ಏನು ನಾರಾಯಣ ಶೆಟ್ಟರು ಬಿಟ್ಟು ಹೋಗಿದ್ದಾರೆ ಅದನ್ನು ಎಳೆಯರಿಗೆ ತಲುಪಿಸುವಂಥ ಪ್ರಯತ್ನ, ಅದಕ್ಕೆ ಮಾಧ್ಯಮವಾಗಿ ನಾವು ಕೆಲಸ ಮಾಡಬೇಕಾಗ್ತದೆ. ನಮ್ಮ ಮಿತ್ರರಾದಂಥ ದಿನಕರ ಪಚ್ಚನಾಡಿಯವರು ಕೂಡ ಒಂದು ದೊಡ್ಡ ಸವಾಲನ್ನು ತಕ್ಕೊಂಡು ಈ ಛಂದಸ್ಸಿನ ಒಂದು ಅಧ್ಯಯನಕ್ಕೆ ನಿಮ್ಮನ್ನೆಲ್ಲ ಅಣಿ ಮಾಡಿದ್ದಾರೆ. ಮಾಡುವವರು ಭಾಳ ಕಡಿಮೆ, ಆದ್ದರಿಂದ ಅದರ ಪ್ರಯೋಜನವನ್ನು ನಾವು ಖಂಡಿತ ಪಡ್ಕೊಳ್ಬೇಕು. ಛಂದಸ್ಸಿನಂಥ ಒಂದು ವಿಭಾಗಕ್ಕೆ ಕೈ ಹಾಕುವವರೇ ಇಲ್ಲ. ಅಂಥದ್ರಲ್ಲಿ ಅಂತರ್ಜಾಲದ ಮೂಲಕ ಇಂಥ ಒಂದು ಸಾಧ್ಯತೆಯನ್ನು ಅವರು ಮಾಡಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಕೂಡ ಅದಕ್ಕೆ ನಾವು ಮೆಚ್ಚಲೇಬೇಕು. ಇದರ ಪ್ರಯೋಜನವನ್ನು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲ ಪಡ್ಕೊಳ್ಳಿ. ಅಂತರ್ಜಾಲದ ಪಾಠ ಅಂತ ಹೇಳಿದರೆ ಅದು ಮಿಂಚಿ ಮರೆಯಾಗುವಂಥದ್ದಲ್ಲ, ಅದು ಶಾಶ್ವತವಾಗಿ ದಾಖಲಾಗುವಂಥದ್ದು. ಹಾಗಾಗಿ ಈ ವಿಭಾಗದಲ್ಲಿ ಅಧ್ಯಯನಶೀಲರಾಗಿ ಯಾರೆಲ್ಲ ಇದ್ದಾರಾ ಅಥವಾ ಆಸಕ್ತಿ ಹೊಂದಿದ್ದಾರೋ ಅವರಿಗೆ ಮುಂದೆಯೂ ಕೂಡ ದಾಖಲಾಗಿ ಇದು ಉಳಿಯುತ್ತದೆ ಮತ್ತು ಪಚ್ಚನಾಡಿಯವರಂತಹ ವಿದ್ವಾಂಸರ ಮೂಲಕ ಅವರ ಅರಿವನ್ನು ವಿಸ್ತರಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯ ಆಗ್ತದೆ.
ಈ ನೆಲೆಯಲ್ಲಿ ನಾರಾಯಣ ಶೆಟ್ಟ ಪ್ರಸಂಗ ಸಾಹಿತ್ಯದ ಕುರಿತಾಗಿ ಒಂದಷ್ಟು ಮಾತುಗಳನ್ನು ಆಡುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ನಮ್ಮ ದಿನಕರ ಪಚ್ಚನಾಡಿ ಮತ್ತು ಎಲ್ಲ ಅಧ್ಯಯನಶೀಲರನ್ನು ನಾನು ಕೃತಜ್ಞತೆಯಿಂದ ಸ್ಮರಿಸಿಕೊಳ್ತೇನೆ. ಇದು ಸಂಪೂರ್ಣ ಅಂತ ಏನೂ ಅಲ್ಲ, ಇದು ಪ್ರಾರಂಭಿಕ ಓದಿಗೆ ಒಂದು ಪ್ರೇರಕವಾದ ರೀತಿಯಲ್ಲಿ ನಾನು ಹೇಳಿದ್ದೇನೆ. ಇದರ ಆಳವಾದಂಥ ಅಧ್ಯಯನ ನೀವು ಮಾಡಬೇಕು ಅಂತ ಇದ್ದರೆ ನಾರಾಯಣ ಶೆಟ್ಟರ ಕೃತಿಗಳನ್ನು ನೀವು ಓದಬೇಕು. ಛಂದಸ್ವತಿ ಅದು ಲಭ್ಯ ಇದೆ, ಮತ್ತು ಅವರ ಛಂದೋಬೂದಿ ಮತ್ತು ಅವರ ಆ ಒಂದು ಸಂಶೋಧನಾ ಗ್ರಂಥಗಳು ಕೂಡ, ಅನರ್ಘ್ಯ ರತ್ನಗಳು ಅದೆಲ್ಲ ಲಭ್ಯ ಇದೆ. ಅದು ಇದ್ದವರಲ್ಲಿ ಅಥವಾ ನಿಮ್ಮ ಲೈಬ್ರರಿಗಳಲ್ಲಿ ಕೂಡ ಅದನ್ನು ಪಡಲಿಕ್ಕೆ ಸಾಧ್ಯ ಇದೆ, ಯೂನಿವರ್ಸಿಟಿಗಳಲ್ಲಿ ಕೂಡ ಅದು ಇದೆ. ಹಾಗಾಗಿ ಹೆಚ್ಚಿನ ಓದು ಬಹಳ ಮುಖ್ಯ. ಇದು ಕೇವಲ ಒಂದು ಚೌಕಟ್ಟನ್ನು ನಿಮಗೆ ನಾವು ಹೇಳಿದ್ದಷ್ಟೇ. ಆಳವಾದ ಓದಿನ ಮೂಲಕವಾಗಿ ಅದನ್ನು ನಿಮ್ಮದನ್ನಾಗಿ ಮಾಡಿಕೊಂಡು ಯಕ್ಷಗಾನದ ಛಂದಸ್ಸನ್ನು ಅದನ್ನು ರೂಢಿಸಿಕೊಂಡು ಮುಂದೆ ಇಂತಹ ಪ್ರಸಂಗಗಳ ರಚನೆ ನಿಮ್ಮದಲ್ಲೂ ಕೂಡ ಆಗಬೇಕು. ಆದರೆ ಈ ಪ್ರಯತ್ನ ಸಾರ್ಥಕ ಅಂತ ಹೇಳ್ತಾ, ಇಂಥ ಒಂದು ಅಂತರ್ಜಾಲದ ಮೂಲಕವಾಗಿ ನಿಮ್ಮನ್ನೆಲ್ಲ ತಲುಪುವಂಥ ಒಂದು ಅವಕಾಶಕ್ಕಾಗಿ ಸಂಬಂಧಪಟ್ಟ ಎಲ್ಲರನ್ನು ಕೂಡ ಸ್ಮರಿಸಿ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಛಂದೋಬ್ರಹ್ಮ ಡಾಕ್ಟರ್ ಎನ್ ನಾರಾಯಣ ಶೆಟ್ಟರ ಸ್ಮರಣಾರ್ಥ ನಾವು ಮಾಡುತ್ತಿರುವಂಥ ಛಂದಸ್ಸು ಅಧ್ಯಯನ ಎನ್ನುವ ಈ ಕಾರ್ಯಕ್ರಮದ ಅಂತರ್ಜಾಲ ತರಬೇತಿ ಉಚಿತ ಕಾರ್ಯಕ್ರಮ ಇದು. ಆ ಪ್ರಯುಕ್ತ ಇಂದು ನಾರಾಯಣ ಶೆಟ್ಟರ ಕೃತಿಗಳ ಸೌಂದರ್ಯ ಮತ್ತು ಅದರ ಸಾಹಿತ್ಯ ಎನ್ನುವ ಬಗ್ಗೆ ವಿಚಾರವಾಗಿ ವಿಷಯವನ್ನು ಪ್ರಸ್ತುತಪಡಿಸಿದವರು ಭಾಸ್ಕರ್ ರೈ ಕುಕ್ಕೋಳಿ ಅವರು. ಪ್ರಸಿದ್ಧ ಯಕ್ಷಗಾನ ಅರ್ಥಧಾರಿಯಾಗಿರುವಂತಹ ಇವರು ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಮಂಡಿಸಿದ್ದಾರೆ. ಪ್ರಾಯಶಃ ಅವರು ನಾರಾಯಣ ಶೆಟ್ಟರ ಬಲು ದೊಡ್ಡ ಅಭಿಮಾನಿ. ಆ ಕಾರಣಕ್ಕಾಗಿ ಬಹು ಆಸಕ್ತಿಯಿಂದ ಅಧ್ಯಯನವನ್ನು ಆಳವಾಗಿ ಮಾಡಿದ್ದಾರೆ ಎನ್ನುವುದು ನಮಗೆ ಕಂಡುಬಂದಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಚೆಂದ ಮಾಡಿಕೊಟ್ಟದಕ್ಕಾಗಿ ಭಾಸ್ಕರ್ ರೈ ಕುಕ್ಕೋಳಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಹೊಸಪುರ ಸಂಸ್ಥೆಯ ಸಹಕಾರ ಬಹಳ ಸ್ಮರಣೀಯ. ಅದರ ಮುಖ್ಯಸ್ಥರಾದಂಥ ವಿದ್ಯಾಧರ್ ಶೆಟ್ಟಿ ಅವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ವಂದನೆಗಳು. ಮುಖ್ಯವಾಗಿ ಈ ತರಬೇತಿ ಕಾರ್ಯಕ್ರಮದಲ್ಲಿ ಅಂದರೆ ಛಂದಸ್ಸು ಎನ್ನುವ ವಿಚಾರದಲ್ಲಿ ತರಬೇತಿ ಪಡೆಯೋದಕ್ಕೆ ಮುಂದೆ ಬಂದದ್ದೇ ಬಲು ದೊಡ್ಡ ವಿಚಾರ. ಹಾಗಾಗಿ ನೀವೆಲ್ಲ ಈ ಕಾರ್ಯಕ್ರಮದಲ್ಲಿ ತರಬೇತಿಯನ್ನು ಪಡೀತಾ ಇದ್ದೀರಿ. ನಿಮಗೆಲ್ಲ ಜ್ಞಾನಾಮೃತ ಮಂಗಳೂರು ಇದರ ಪರವಾಗಿ ಹೃತ್ಪೂರ್ವಕ ವಂದನೆ.